ವಂದನವನ್ನು ತಂದು ತುಳುನಾಡಿನ ಕಾರ್ಣಿಕ ಪುರುಷರಾದಂಥ ಅವಳಿ ವೀರಪುತ್ರರು ಕೋಟಿ ಚೆನ್ನಯ್ಯರು ಇವರು ಜನ್ಮವೆತ್ತಿದಂಥ ಪುತ್ತೂರು ತಾಲೂಕಿನ ಪಡುಮಲೆಯಲ್ಲಿ ತಾಲೂಕಿನ ಅಧ್ಯಕ್ಷರಾದಂಥ ವೇದನಾಥ ಸುವರ್ಣರಿದ್ದಾರೆ. ಸಂಚಲನ ಸೇವಾ ಟ್ರಸ್ಟ್ನ ಸದಾ ಮಾರ್ಗದರ್ಶನವನ್ನು ಕೊಡುವಂಥ ಸಂಚಲನ ಸೇವಾ ಉಪಾಧ್ಯಕ್ಷರಾದಂಥ ವಿಜಯಕುಮಾರ್ ಸೊರಕೆ ಅವರಿದ್ದಾರೆ. ಇನ್ನು ಅನೇಕ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಆ ಕಾರಣ ಇವತ್ತಿನ ಒಂದು ಪ್ರೆಸ್ ಕಾನ್ಫರೆನ್ಸ್, ಇವತ್ತಿನ ಒಂದು ಮಾಧ್ಯಮದವರಿಗೆ ಈ ಒಂದು ನಮ್ಮ ಸಂಚಲನ ಸೇವಾ ಟ್ರಸ್ಟಿನ ಎಲ್ಲ ಬಹುಮುಖ ಕೆಲಸಗಳನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದಕ್ಕೋಸ್ಕರ ಇವತ್ತು ತಿಳಿಸಲಿಕ್ಕೆ ಇವತ್ತು ನಮ್ಮ ಸಂಚಲನ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದಂಥ ಹರಿಕೃಷ್ಣರ ಮುಖಾಂತರ ನೀವೆಲ್ಲ ತಿಳ್ಕೊಳ್ಬಹುದು. ಅವರು ಬೇಕಾದಂಥ ಎಲ್ಲ ಪ್ರಶ್ನೆಗಳನ್ನು ಕೂಡ ಹಾಕಿ ನಮ್ಮ ಎಲ್ಲ ಸಂದೇಹಗಳನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಇವತ್ತೊಂದು ಅವಕಾಶ ಇದೆ. ಅದಕ್ಕಾಗಿ ಭಾರ್ಗವನ ನಾಡಾದಂತಹ ಪರಶುರಾಮನ ನಾಡಾದಂತಹ ಈ ತುಳುನಾಡ ಜಿಲ್ಲೆಯಲ್ಲಿ ಪ್ರತಿಯೊಂದು ಮನಗಳಲ್ಲಿ ಅವರು ಇವತ್ತು ಅವರ ದೈವಿಕ ಶಕ್ತಿಯಿಂದ, ಅವರ ಕಾರ್ಮಿಕ ನಡೆಯಿಂದ, ಅವರ ಜೀವನದ ಘಟನೆಯ ಸ್ಮರಣೀಯ ಆ ಒಂದು ಶಕ್ತಿಯಿಂದ ಇವತ್ತು ಕೋಟಿ ಚೆನ್ನವರು ಮನೆ ಮಾತಾಗಿದ್ದಾರೆ. ನಾನು ಮೊನ್ನೆ ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಮಾತನಾಡಿದ್ದೇನೆ. ಇವತ್ತು ಕೋಟಿ ಚೆನ್ನಯ್ಯರ ಆ ಸ್ಥಳ ನಾವು ಯಾವುದೇ ವಿಚಾರವಾಗಿ ಇಲ್ಲಿ ಮಾತನಾಡುವುದಕ್ಕೆ ಗೊಂದಲಕ್ಕಾಗಿ ಮಾತಾಡುವುದಲ್ಲ. ನನಗೆ ಮುಖ್ಯ ಉದ್ದೇಶ ಕೋಟಿ ಚೆನ್ನಯ್ಯರ ನಿಜವಾದಂತಹ ಜನ್ಮಸ್ಥಾನ ಮತ್ತು ನಿಜವಾದಂತಹ ಅವರ ಮೂಲ ಸ್ಥಾನ ಇದು ಬೆಳಕಿಗೆ ಬರಬೇಕು ಅನ್ನುವಂಥ ಒಂದೇ ಒಂದು ದೃಷ್ಟಿಯಿಂದ ಹೊರತು ಯಾರನ್ನು ಟೀಕೆ ಮಾಡಲಿಕ್ಕೂ ಅಲ್ಲ, ಯಾರನ್ನು ಹೊರಲಿಕ್ಕೂ ಅಲ್ಲ, ಏನೂ ಅಲ್ಲ. ಆದರೆ ಕಳೆದ 550 ವರ್ಷಗಳಿಂದ ಚರಿತ್ರೆ, ಇತಿಹಾಸ, ಕೋಟಿ ಜನರ ಇತಿಹಾಸ ಇವತ್ತು ಅದು ಕತ್ತಲೆಯಲ್ಲಿದೆ. ಅದು ಯಾಕಿದೆ, ಯಾವ ಕಾರಣಕ್ಕಾಗಿದೆ, ಯಾವ ಮೂಲದಿಂದ ಅದಕ್ಕೆ ಅದು ಬಂದಾಗಿದೆ, ಇವೆಲ್ಲವನ್ನ ನಾನು ಇವತ್ತು ತಮ್ಮ ಮುಂದೆ ಇಟ್ಟು ಇದಕ್ಕೊಂದು ಮುಕ್ತಿ ಆಗಬೇಕು. ಇದು ದೇಶದ ಒಂದು ಸೊತ್ತಾಗಬೇಕು. ಕೋಟಿ ಚೆನ್ನಯ್ಯರ ಇತಿಹಾಸ ಚರಿತ್ರೆಯ ಆ ಸ್ಥಳ ಇದೆಯಲ್ಲ, ಅದು ಭಾರತದ ಸಂಸ್ಕೃತಿಯ ಒಂದು ಶಕ್ತಿ ಆಗಬೇಕು ಹೊರತು ಬೇರೆ ಯಾವ ಕಾರಣಕ್ಕೂ ಮಾತಾಡ್ತಾ ಇಲ್ಲ. 17ನೇ ಶತಮಾನದಲ್ಲಿ ಕೋಟಿ ಚೆನ್ನಯ್ಯರ ಚರಿತ್ರೆಯನ್ನ ಜಗತ್ತಿಗೆ ಪರಿಚಯಿಸಿದಂತಹ ವ್ಯಕ್ತಿ 19ನೇ ಶತಮಾನದಲ್ಲಿ ಪ್ರಪ್ರಥಮವಾಗಿ ಕೋಟಿ ಚೆನ್ನಯ್ಯರ ತುಳುಪಾರ್ಜನವನ್ನ ತುಳುವನ್ನು ಕಲಿತು ಅಕ್ಷರಕ್ಕೆ ಇಳಿಸಿದಂತ ಪ್ರಪ್ರಥಮ ವ್ಯಕ್ತಿ ಬಾಸೆಲ್ ಮಿಷನ್ ಸಂಸ್ಥೆಯ ಪ್ರತಿನಿಧಿಯಾಗಿ ಜರ್ಮನಿಯಿಂದ ಭಾರತಕ್ಕೆ ಬಂದಂತ ಹರ್ಮನ್ ಫ್ರೆಡ್ರಿಕ್ ಮೊಂಗ್ಲಿಂಗ್ ಅನ್ನುವಂಥವ್ರು 1836ರಿಂದ 1861 25 ವರ್ಷ ಭಾರತದಲ್ಲಿದ್ದು ಅದು ಮಂಗಳೂರಿನಲ್ಲಿ ಬಂದು ಕೋಟಿ ಚೆನ್ನಯ್ಯರ ಪ್ರಾರ್ಥನವನ್ನ ಲಿಖಿತ ರೂಪದಲ್ಲಿ ಸಂಗ್ರಹಿಸಿ ಅಕ್ಷರಕ್ಕೆ ಇಳಿಸಿದಂಥವ್ರು ಅವರು. ಇದರಲ್ಲಿ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನವನ್ನ ಎಲ್ಲಿದೆ ಅಂತ ತಾವು ನೋಡಬಹುದು. ಅವರ ಮೂಲ ಸ್ಥಾನ ಎಲ್ಲಿದೆ ಅಂತ ಕೂಡ ನೋಡ್ಲಿಕ್ಕೆ ಆಗತ್ತೆ. ನಿಮ್ಮೊಂದು ಪುಸ್ತಕವನ್ನ ಕೊಟ್ಟಿದ್ದೇನೆ, ಅದರಲ್ಲಿ ಅದರ ಚಿತ್ರಗಳು ಆಗಿದೆ. ಅವರ ಜನ್ಮಸ್ಥಾನ ಎಲ್ಲಿದೆ, ಮೂಲ ಸ್ಥಾನ ಎಲ್ಲಿದೆ ಅಂತ ತಾವು ನೋಡಿದ್ರೆ ಗೊತ್ತಾಗುತ್ತೆ. ಆನಂತರ ವಿದೇಶಿಯರಾದಂತಹ ಇಂಗ್ಲೆಂಡಿನ ಅಗಸ್ಟ್ ಮೆನಾ 1886ರಲ್ಲಿ ಪಾಠದಲ್ಲೂ ಅಂತ ಒಂದು ಕೃತಿಯನ್ನು ರಚಿಸಿ ಅದರಲ್ಲಿ ಇಡೀ ಜೀವನ ಚರಿತ್ರೆಯನ್ನ ಅವರು ಅಕ್ಷರಕ್ಕೆ ಇಳಿಸಿದ್ದಾರೆ. ಇನ್ನೊಬ್ಬರು 1982ರಲ್ಲಿ AC ಬರ್ನೆಲ್ ಅಂತ ತುಳುವರ ಭೂತಾರಾಧ ದ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್ ಎಂಬ ಪುಸ್ತಕದ ಮೂಲಕ ಈ ಕೃತಿಯನ್ನ ರಚನೆ ಮಾಡಿದ್ದಾರೆ. ಆನಂತರ ಕನ್ನಡಕ್ಕೆ ಪ್ರಪ್ರಥಮವಾಗಿ ಕೋಟಿ ಚೆನ್ನಯ್ಯರ ಚರಿತ್ರೆಯನ್ನ ಇತಿಹಾಸವನ್ನ ಅಕ್ಷರದಲ್ಲಿ ಇಳಿಸಿದವರು ನಮ್ಮ ಕನ್ನಡ ನಾಡಿನ ಪಂಜೆ ಮಂಗೇಶ್ವರಾಯರು. ಅದು 1937ರಲ್ಲಿ ಈ ಪುಸ್ತಕ ಪ್ರಿಂಟ್ ಆದಾಗ ಇಲ್ಲಿ ಯಾವುದೇ ಪಕ್ಷಗಳಿರಲಿಲ್ಲ. ಬ್ರಿಟಿಷರು ಈ ದೇಶವನ್ನು ಆಳ್ತಾ ಇದ್ದರು. ಬ್ರಿಟಿಷರು ಆಳುವ ಮೊದಲು 500 ವರ್ಷ ಹಿಂದೆ ಹುಟ್ಟಿದವರು ಕೋಟಿ ಚೆನ್ನಯ್ಯರು. ಅವರ ಚರಿತ್ರೆ ಈ ಪುಸ್ತಕವನ್ನ ತಾವು ಪತ್ರಕರ್ತರು ತಮಗೆ ಎಲ್ಲ ಜಗತ್ತಿನ ಎಲ್ಲ ಮಾಧ್ಯಮದವರು
ಎಂಥದನ್ನು ಕೂಡ ಆಳವಾಗಿ ಹೋಗಿ ನೋಡಿ ಜನರಿಗೆ ಸತ್ಯವನ್ನು ತಿಳಿಸುವಂತ ಶಕ್ತಿ ಉಳ್ಳವ್ರೆ. ಅದಕ್ಕೋಸ್ಕರ ನಿಮ್ಮ ಇದರ ಮುಂದೆ ನಾನು ಹೇಳ್ತಾ ಇದ್ದೇನೆ. 1982 ನಂತರ ಬನ್ನಂಜೆ ಬಾಬು ಅಮೀನ್ ಅಂತವರು ಮುಂತಾದರೂ ಪುಸ್ತಕವನ್ನು ಬರೆದಿದ್ದಾರೆ. ಈಗ ಪಡುಮಲೆಯಲ್ಲಿ ಕೋಟಿ ಚೆನ್ನಯ್ಯರು ಹೇಗೆ ಹುಟ್ಟಿದ್ರು ತಮಗೆಲ್ಲ ಗೊತ್ತಿದೆ. ಪಡುಮಲೆಯ ಸೀಮೆಯಲ್ಲಿ ಹೂವೆ ತೋಟ ಅಂತ ಒಂದು ಮನೆ ಇದೆ. ಆ ಚಿತ್ರ ಕೊಟ್ಟಿದ್ದೀನಿ. ಕೋಟಿ ಚೆನ್ನಯ್ಯರು ತಾಯಿ ಹುಟ್ಟಿದಂತಹ ಮನೆ ಈಗಲೂ ಆ ಮನೆ ತಾವು ಬಂದರೆ ನಿಮಗೆ ನಾವು ತೋರಿಸ್ತೀವಿ. ಅವರ 8ನೇ ತಲೆಮಾರಿನ ಕೇಶವ ಭಟ್ರು ಅನ್ನೋರು ಇವತ್ತಿಗೂ ವಿಟ್ಲದಲ್ಲಿ ಧನ್ವಂತರಿ ಮಂದಿರ ಮಾಡಿ ದೇವಿ ಬೈದೇವಿಯ ಹೆಸರಿನಲ್ಲಿ ಮದ್ದು ಕೊಡ್ತಾರೆ, ಜ್ಯೋತಿಷ್ಯವನ್ನು ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ದೀಪ ಹಚ್ಚಿ, ಬ್ರಾಹ್ಮಣ ಒಂದು ಕುಟುಂಬ ದೀಪ ಹಚ್ಚಿ ದಿನಂಪ್ರತಿ ದೇವಿ ಬೈದೇವಿಗೆ, ಅಂದ್ರೆ ಅವರ ಹೆಸರು ಸ್ವರ್ಣಕೆದೆಗೆ, ದೇವಿ ಬೈದೇವಿ ಅಲ್ಲ, ಅವರ ಹೆಸರು ಸ್ವರ್ಣಕೆದೆಗೆ. ಕಥೆಯಲ್ಲಿ ಬರ್ತದೆ, ಅದೊಂದು ಮೊಟ್ಟೆ ಸಿಕ್ಕಿ ಅವರಿಗೆ ಪೆಜಿನಾರ್ ಮತ್ತು ಓಪತಿ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಮಕ್ಕಳಿಗೋಸ್ಕರ ಅವರು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ರು. ಆ ಪ್ರಾರ್ಥನೆ ಮಾಡುವ ಕಾಲಘಟ್ಟದಲ್ಲಿ ಅಲ್ಲಿ ಒಂದು ಕೆರೆ ಇದೆ, ಸುಮಾರು 5-6 ಎಕರೆ ವಿಸ್ತೀರ್ಣವಾದಂತಹ ಕೆರೆ. ನೋಡಿ ಇದು ಕೆರೆ, ಇದೊಂದು ನೋಡುವಾಗ ದೊಡ್ಡ ಸರೋವರದಾಗ ಕಾಣ್ತದೆ, ಈಗಲೂ ಇದೆ. ಅದಕ್ಕೆ ಮದಕ ಅಂತ ಹೇಳ್ತಾರೆ. ಇಲ್ಲಿ ಸ್ನಾನ ಮಾಡುವ ಹೊತ್ತಿನಲ್ಲಿ ಅವರಿಗೆ ಒಂದು ಮೊಟ್ಟೆ ಆಕಾರದಲ್ಲಿ ಸಿಕ್ಕಿತು. ಅದನ್ನು ಅವರು ಮನೆಗೆ ತಂದು, ಅದೇ ತಲೆಮಿ ಅಂತ ಹೇಳ್ತಾರೆ, ಆಗ ಕಲಿಮಿ ಅಂತ ಹೇಳ್ತಾರೆ ತುಳಿನಲ್ಲಿ, ಅದನ್ನು ಇಟ್ಟಿದ್ರು. 12ನೇ ದಿವಸದ ಆ ಕಲಿಮಿಯಲ್ಲಿ ಒಂದು ಮಗುವಿನ ಸ್ವರ ಬರ್ತದೆ. ಅದೊಂದು ಹೆಣ್ಣು ಮಗುವಾಗಿತ್ತು. ಆ ಮಗುವನ್ನ ಅವರು ಬಹಳ ಸಂತೋಷದಿಂದ ಇದು ದೇವರ ನಮಗೆ ಕೊಟ್ಟದು ಅಂತ ಹೇಳಿಕೊಂಡು ಅದನ್ನು ಸಾಕಿ ಸಲಹಿ ಆ ಮಗುವಿಗೆ ಸ್ವರ್ಣಕೇದಗೆ ಅಂತ ಹೆಸರಿಡ್ತಾರೆ. ಈ ಸ್ವರ್ಣಕೇದಗೆ ಅನ್ನುವಂಥ ಹುಡುಗಿ ಕೆಲವರು 9 ವರ್ಷ ಹೇಳ್ತಾರೆ, ಕೆಲವರಲ್ಲಿ 10-11 ಅಂತ ಹೇಳ್ತಾರೆ. ಅದು ಹೇಗೆ ಇರಲಿ, ಋತುಮತಿ ಆಗ್ತಾಳೆ. ಬ್ರಾಹ್ಮಣ ಕುಟುಂಬದ ಹೆಣ್ಣು ಋತುಮತಿ ಆಗುತ್ತಾಳೆ. ಋತುಮತಿ ಆದಾಗ ಅವರು ಕರಾಡ ಬ್ರಾಹ್ಮಣರಿಗೆ ಕರಾಡ ಬ್ರಾಹ್ಮಣ ವಂಶಸ್ಥರಿಗೆ ಸೇರಿದವರು. ಕರಾಡ ಬ್ರಾಹ್ಮಣರ ಆ ವಂಶಸ್ಥರ ಸಂಪ್ರದಾಯ ಏನಂತ ಹೇಳಿದ್ರೆ, ಯಾವುದೇ ಒಂದು ಹೆಣ್ಣು ಋತುಮತಿ ಆಗದ ಮೊದಲು ಮದುವೆ ಆಗದೆ ಹೋದರೆ ಆ ಹೆಣ್ಣನ್ನ ಕಾಡಿನಲ್ಲಿ ಬಿಡಬೇಕು ಅನ್ನುವಂತ ಒಂದು ಸಂಪ್ರದಾಯ ಇತ್ತು. ಆ ಪ್ರಕಾರ ಸ್ವರ್ಣಕೇದಗೆಯನ್ನ ಉಪಾಯ ಇಲ್ಲದೆ ಪೆಜೆತ್ತಿನಾರ ತನ್ನ ಅಣ್ಣನಲ್ಲಿ ಹೇಳಿ, ಈ ಮಗುವನ್ನು ಕಾಡಿಗೆ ಬಿಡುವುದಕ್ಕೆ ಮನಸ್ಸು ಇಲ್ಲ, ಆದರೆ ನಮ್ಮ ಸಂಪ್ರದಾಯವನ್ನು ಮುರಿದ್ರೆ ನಮಗೆ ಆ ಜಾತಿಯಿಂದ ಹೊರಗಾಗುತ್ತಾರೆ ಅನ್ನುವ ಹೆದರಿಕೆಯಿಂದ, ಭಯದಿಂದ ಆ ಸ್ವರ್ಣಕೇದಗೆಯನ್ನ ಕಾಡಿನಲ್ಲಿ ಬಿಡ್ತಾರೆ. ಅದು ಸಂಕಮಲೆ ಬೆಟ್ಟ ಅಂತ ಇದೆ. ಈಗಲೂ ಆ ಸಂಕಮಲೆ ಬೆಟ್ಟ ಅಲ್ಲಿ ಜೀವಂತವಾಗಿದೆ. ಈ ಸಂಕಮಲೆ ಬೆಟ್ಟಕ್ಕೆ ಮೂರ್ತೆದಾರಿಕೆ ಮಾಡಲಿಕ್ಕೆ ಹೋದಂತಹ ಸಾಯನ ವೈದ್ಯ ಅನ್ನುವರು ಮೂರ್ತೆ ಮಾಡುವ ಹೊತ್ತಿನಲ್ಲಿ ಮೇಲೆ ಮಾಡುವಾಗ ಕೆಳಗೊಂದು ಮಗುವಿನ ಅವಳು ಕೇಳ್ತದೆ, ಕೂಗು ಕೇಳ್ತದೆ. ಆ ಮಗುವನ್ನ ಕೆಳಗೆ ಬಂದು ನೋಡುವಾಗ ಮಗು ಚಂದದ ಹುಡುಗಿ ತನ್ನ ಹಾಕಿದ ಬಟ್ಟೆಯನ್ನ ಆ ಮಗುವಿಗೆ ಧರಿಸಿ ಅಲ್ಲಿಂದ ಕರ್ಕೊಂಡು ಬರುವುದೇ ಪಡುಮಲೆಯ ರಾಜ ಪೆರ್ಮಾಳ್ ಬಲ್ಲಾಳರಲ್ಲಿಗೆ ಅರಮನೆಯಲ್ಲಿ. ಅರಮನೆ ಇತ್ತು. ಪೆರ್ಮಾಳ್ ಬಲ್ಲಾಳರು ಆ ಹುಡುಗಿಯನ್ನು ನೋಡಿದ ತಕ್ಷಣ ಸಾಯನ ವೈದ್ಯರಿಗೆ ಹೇಳ್ತಾರೆ, ಸಾಯನ ವೈದ್ಯ, ಇದು ಒಂದು ಬ್ರಾಹ್ಮಣರಿಗೆ ಸೇರಿದಂತ ಹುಡುಗಿ. ಬಹುಶಃ ಆ ಕರಾಡ ಬ್ರಾಹ್ಮಣರಿಗೆ ಸಂಪ್ರದಾಯ ಪ್ರಕಾರ ಈ ಹುಡುಗಿಯನ್ನು ಕಾಡಿಗೆ ಬಿಟ್ಟಿರಬೇಕು. ನೀನು ಆ ಮಗುವನ್ನ ಕರ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಆ ಹುಡುಗಿಯನ್ನು ಮತ್ತೆ ಅವರು ಸ್ವೀಕಾರ ಮಾಡೋದಿಲ್ಲ. ನೀನು ಕರ್ಕೊಂಡು ಹೋಗು, ನಿನ್ನ ತಂಗಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗು. ನಿನಗೆ ಒಂದು ಬೇಸರ ಇದೆ, ನಿನ್ನ ಕಾಶಾ ತಂಗಿ ದೇವಿ ಬೈದೇವಿ, ಈಗ ನೀನು ನಿನ್ನ ತಂಗಿ ಸತ್ತಿದ್ದಾಳೆ, ಕಾಂತನ ವೈದ್ಯ ಅಂತ ಅವರಿಗೆ ಮದುವೆ ಮಾಡಿ ಕೊಟ್ಟಿದೆ, ಈಗ ಅವಳು ಸತ್ತಿದ್ದಾಳೆ. ಆದ್ರೆ ಅವಳ ಒಂದು ಮಗಳಿದ್ದಾಳೆ ಕಿನ್ನಿದಾರು ಅಂತ, ಅವಳನ್ನ ಅಲ್ಲ ಕೇವಲ ಬಳ್ಳಾಳಿ ಇರ್ತಕ್ಕಂಥ ಪಂಜದ ಮಂತ್ರಿ ಆಗಿರ್ತಕ್ಕಂಥ ಪಯ್ಯ ವೈದ್ಯನಿಗೆ ಮದುವೆ ಮಾಡಿ ಕೊಟ್ಟದೆ. ಅವಳ ಹೆಸರು ಕಿನ್ನಿದಾರು ಅಂತ. ಈಗ ನೀನು ನಿನ್ನ ತಂಗಿ ಸತ್ತಿದ್ದಾಳೆ, ಆ ಸತ್ತವಳ ಹೆಸರನ್ನು ಇವಳಿಗಿಡು, ದೇವಿ ಬೈದಿದ್ದು ಸ್ವರ್ಣಕೇದಗೆ ತಿಳಿದು ದೇವಿ ಬೈದಿದ್ದು. ಯಾಕೆ ನಿಮಗೆ ತಂಗಿ ಸತ್ತಿದಾಳಲ್ಲ, ಆ ದುಃಖವನ್ನ ಇವಳಿಂದ ಮರೆಯಬಹುದು. ನಿನಗೆ ಅವಳ ನಿನ್ನ ತಂಗಿಯಾಗಿ ನೀನು ಸಾಕು ಅಂತ ಹೇಳಿಕೊಂಡು, ಮತ್ತು ಆ ತಂಗಿ ಅವಳನ್ನ ಸಾಕುವ ಎಲ್ಲ ಖರ್ಚು ವೆಚ್ಚಗಳನ್ನು ನಾನೇ ಕೊಡ್ತೇನೆ, ಮತ್ತು ನೀನು ಅವಳನ್ನು ಕಾಂತನ ವೈದ್ಯನಿಗೆ ಮದುವೆ ಮಾಡಿಕೊಡಬೇಕು, ಇದು ನನ್ನ ಆದೇಶ. ಕಾಂತನ ವೈದ್ಯ ಒಪ್ಪದಿದ್ದರೆ ನಾನು ಹೇಳಿದ್ದೇನೆ ಅಂತ ಹೇಳಿಕೊಂಡು ಸಾಯನ ವೈದ್ಯನಿಗೆ ಧೈರ್ಯ ಕೊಟ್ಟು
ಅದನ್ನು ಏರುಪಟ್ಯ ಅವರ ಇದಕ್ಕೆ ಮನೆಯ ಹೆಸರು, ಅಲ್ಲಿ ಕೊಂಡೋಗ್ತಾರೆ. ಇದು ಒಂದು ನಿಮ್ಗೊಂದು ಭಾಗದ ಹೇಳಿದೆ. ಮದುವೆ ಮಾಡಿ ಕೋಟಿ ಚೆನ್ನಯ್ಯರ ತಾಯಿಯನ್ನ ಅಲ್ಲಿ ಮದುವೆ ಮಾಡಿ ಕೊಡ್ತಾರೆ ಕಾಂತನ ವೈದ್ಯಗೆ. ಇದು ಪಡುಮಲೆ ಅರಮನೆಯ ಬಳ್ಳಾರರ ಜನ್ಮಸ್ಥಾನದಿಂದ ಒಂದು 300 ಮೀಟರ್ ದೂರದಲ್ಲಿ ಇರುವಂತದ್ದು, ಹೆಚ್ಚು ದೂರ ಇಲ್ಲ. ಕೋಟಿ ಚೆನ್ನಯ್ಯರ ತಾಯಿ ದೇವಗಡಿಯ ಸಮಾಧಿಯಿಂದ 100 ಮೀಟರ್ ಇರುವಂತದ್ದು ಜಾಗ. ಅಲ್ಲಿ ಮದುವೆ ಆಯಿತು. 8 ತಿಂಗಳ ಗರ್ಭಿಣಿಯನ್ನ ಹಿಂದಿನ ಕಾಲದ ಸಂಪ್ರದಾಯದಂತೆ ಸಾಯನ ವೈದ್ಯನ ಮನೆಗೆ ಹೆರಿಗೆ ಮಾಡಲಿಕ್ಕೆ ಬರ್ತಾರೆ. ಹೆರಿಗೆ ಮಾಡು ಬಂದ ಕಾಲಘಟ್ಟದಲ್ಲಿ ಪೆರುಮಾಳ್ ಬಲ್ಲಾಳರಿಗೆ ಯಾವುದೋ ಒಂದು ಕಾರಣಕ್ಕೆ ಮುಳ್ಳು ತಾಗಿ ಗುಣ ಆಗದಂತಹ ಪರಿಸ್ಥಿತಿ ಬಂದು ಸಾಯುವ ಮಟ್ಟಕ್ಕೆ ಮುಟ್ಟಿದಾಗ ಯಾರೋ ಅಲ್ಲಿನ ವೈದ್ಯರು ಹೇಳ್ತಾರೆ, ದೇವಿ ವೈದ್ಯತೆ ಅಂದ್ರೆ ಇದು ಸಾಯನ ವೈದ್ಯನಲ್ಲಿರ್ತದೆ, ದೇವಿ ವೈದ್ಯತೆಯ ಕೈ ಗುಣ ಒಳ್ಳೆದಿದೆ, ಅವಳಿಂದ ಮದ್ದು ಮಾಡಿದ್ರೆ ನಿಮಗೆ ಗುಣ ಆಗುತ್ತೆ ಅನ್ನುವಂತಹ ಒಂದು ಸಂದೇಶ ಕೊಟ್ಟಾಗ, ಏನೇ ಆಗಲಿ ನಾನು ಬದುಕುತ್ತನೋ ಸಾಯ್ದು ಗೊತ್ತಿಲ್ಲ, ಅವಳನ್ನು ಕರ್ಕೊಂಡು ಹೋಗಿ ಅಂತ ಹೇಳುವಾಗ ಅವಳು ತುಂಬು ಗರ್ಭಿಣಿ, ಅವಳಿಗೆ ನಡೆದುಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಪಡುಮಲೆ ಬಳ್ಳಾರರ ಮನೆಯಿಂದ ಸಾಯನ ವೈದ್ಯ ಮನೆಗೆ 5 ಕಿಲೋಮೀಟರ್ ಇದೆ, ನಡ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನನ್ನನ್ನು ಕೊಂಡು ಹೋಗ, ದಂಡಿಗೆಯನ್ನೇ ಕೊಂಡು ಹೋಗಿ ಅಂತ ಹೇಳಿ ದಂಡಿಗೆಯನ್ನು ಅಲ್ಲಿ ಕೊಂಡು ಹೋಗ್ತಾರೆ. ಅಲ್ಲಿ ಅವಳ ಹತ್ರ ನಿವೇದನೆ ಮಾಡ್ತಾರೆ, ರಾಜನ ಆದೇಶ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಅವಳು ತುಂಬು ಗರ್ಭಿಣಿ ಆದರೂ ನಾನು ದಂಡಿಗೆಯಲ್ಲಿ ಬರುವುದಿಲ್ಲ, ರಾಜ ಕುಳಿತುಕೊಳ್ಳೋ ದಂಡಿಗೆ ನಾನು ನಡ್ಕೊಂಡೇ ಬರ್ತೇನೆ ಅಂತ ಹೇಳಿಕೊಂಡು ಮದ್ದಿನ ಒಂದು ಕಟ್ಟು, ಒಂದು ತೆಂಗಿನಕಾಯಿ ಇಟ್ಟು ಕೈಯನ್ನು ಬಲವಾಗಿ ಇಟ್ಕೊಂಡು ಆ ದಂಡಿಗೆಯನ್ನು ಅಲ್ಲಿ ಬರ್ತಾಳೆ. ಇದನ್ನು ನೀವು ಕಥೆ ಗೊತ್ತಾಗುತ್ತೆ, ಇದನ್ನ ಜಸ್ಟ್ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಾನು. ಆ ನಂತರ ಮದ್ದಾಯಿತು, ಗುಣ ಆಗುತ್ತೆ. ಗುಣ ಆಗಿ ಅವಳನ್ನು ಒಂದು ರೀತಿಯ ತಿರಸ್ಕಾರ ಭಾವನದಿಂದ ಅಂದ್ರೆ ಅವಳು ಗುಣ ಮಾಡಿದ್ದಾರೆ ಅನ್ನೋದು ಅದಕ್ಕೋಸ್ಕರ ಅಷ್ಟೊಂದು ಗಮನ ಕೊಡುವುದಿಲ್ಲ ರಾಜ. ಅವಳು ಬೇಸರದಲ್ಲಿ ಹೋದಾಗ ರಾಜನದ ಹಾಕಿದ ಕಾಲು ಮತ್ತೆ ಹೊಡಿತದಂತೆ, ನೆತ್ತರು ಬರ್ತದೆ, ಹೆದರ್ತಾನೆ, ನೋಡವಳನ್ನು ಕರಿ ಅಂತ. ಆಗ ಅವಳು ಬರ್ಲಿಕ್ಕೆ ಕೇಳೋದಿಲ್ಲ. ಆಗ ಪಡುಮಲೆ ಬಳ್ಳಾರರ ಹೆಂಡತಿ ಹೋಗಿ ಕರಿಮಣಿಯನ್ನ ತೋರಿಸಿ ನನ್ನ ಗಂಡನನ್ನ ಬದುಕಿಸ್ಬೇಕು ಅಂತ ಅವಳಿಗೆ ಕೈ ಮುಗಿದು, ಏನೋ ಅವಳ ತಪ್ಪಾಗಿರ್ಬೋದು ಅಂತ ಹೇಳಿಕೊಂಡು ಅವಳ ಕೈ ಹಿಡಿದು ಕಾಲು ಹಿಡಿದು ಮತ್ತೆ ತರ್ತಾರೆ, ಗುಣಪಡಿಸ್ತಾಳೆ. 1 ವಾರ ಇರ್ತಾಳೆ, ಗುಣ ಆಗತ್ತೆ. ಆಗ ಗುಣ ಆಗದಲ್ಲಿ ಮತ್ತೆ ಅವಳಿಗೆ ನಿನ್ಗೆ ಏನು ಬೇಕು, ನಿನ್ನ ಮಕ್ಕಳಿಗೆ ಏನು ಕೇಳ್ತೀಯೋ ಅದನ್ನ ನಾನು ಕೊಡ್ಲಿಕ್ಕೆ ತಯಾರಿದ್ದೇನೆ ಅಂತೆಲ್ಲ ಅವಳಿಗೆ ಭರವಸೆ ಕೊಟ್ಟು ಅಂಗಳಕ್ಕೆ ಇಳಿದಾಗ ಹೆರಿಗೆ ಪ್ರಾರಂಭ ಆಗತ್ತೆ. ಹೆರಿಗೆನೂ ಪ್ರಾರಂಭ ಆಗುತ್ತೆ. ಕೂಡಲೇ ರಾಜ ತನ್ನ ಅರಮನೆಯ ಒಂದು ಭಾಗದಲ್ಲಿ, ಬಲಭಾಗದಲ್ಲಿ ಒಂದು ಕೊಠಡಿಯನ್ನ ಕೊಟ್ಟು ಅವಳ ಹೆರಿಗೆಗೆ ಅವಕಾಶ ಮಾಡಿಕೊಡ್ತಾನೆ. ಅಲ್ಲಿ ಕೋಟಿ ಚೆನ್ನಯ್ಯರ ಜನ್ಮಸ್ಥಾನ, ಕೋಟಿ ಚೆನ್ನಯ್ಯರ ಜನ್ಮ ಆಗತ್ತೆ. ಇದು ಚರಿತ್ರೆ. ಈಗ ಕೆಲವರು ಅದಕ್ಕೆ ಬೇರೆ ಬೇರೆ ಹೇಳಬಹುದು. ನಾನು ಬರ್ನೆಲ್ ಬರೆದಂತಹ ಇದನ್ನು ನಿಮಗೆ ಓದಿ ಹೇಳ್ತೇನೆ, ಯಾಕಂದ್ರೆ ನಿಮಗೆ ಗೊತ್ತಿರಬೇಕು ಕೋಟಿ ಚೆನ್ನಯ್ಯರು ಎಲ್ಲಿ ಬೆಳೆದಿದ್ದಾರೆ ಅಂತ. ಕೋಟಿ ಚೆನ್ನಯ್ಯರನ್ನ ಕರ್ಕೊಂಡು ಹೋಗಿದ್ರಂತೆಲ್ಲ ಹೇಳ್ತಾರೆ ನಿಮಗೆ. ನಾವು ಇದು ಈಗಿನ ಅವರಿಗೆ ಹೊಸತು ಬರೆಯಬಹುದು, ಆದ್ರೆ ಆಗ ಯಾರ ರಾಜಕಾರಣಿಗಳು ಇಲ್ಲ ಬರೆಯುವಾಗ, ಅದಕ್ಕೆ ಯಾರು ಒತ್ತಡ ಆಗುವುದಿಲ್ಲ. ಅವರು ನೈಜ ಪಾಠವನ್ನ ಕಥೆ ಬರೆಯಿದ್ದಾರೆ ನೋಡಿ. ಬರ್ತ್ ಆಫ್ ಬ್ರೇವ್ ಹಾರ್ಟ್ಸ್ ಅಂಡ್ ಕೋಟಿ ಚೆನ್ನಯ್ಯ. ಜಸ್ಟ್ ಓದ್ತೇನೆ ನಿಮಗೆ ಅದು ಬಹಳ ಸಿಂಪಲ್ ಇದೆ ಇಂಗ್ಲಿಷ್. ಎ ನೇಮಿಂಗ್ ಸೆರೆಮನಿ ಅಂದ್ರೆ ಆ ಮಗು ಹುಟ್ಟುತ್ತದೆ, ಆ ಹುಟ್ಟಿ ಅವಳಿಗೆ ಹೆಸರಿಡಬೇಕು. ಆಗ ದ ನೇಮಿಂಗ್ ಸೆರೆಮನಿ ವಾಸ್ ಅರೇಂಜ್ಡ್ and the king named the princess Koti and Chennaya. The children's horoscopes, our jataka, predicted that the boys would bring name and fame to their land. ನೋಡಿ ಅವರ ಹೆಸರು ಇಟ್ಟದೆಲ್ಲ ಅವರ ಜ್ಯೋತಿಷದಲ್ಲಿದೆ. ನಿಮ್ಮ ಈ ಜಾಗಕ್ಕೆ ಅವರಿಂದ ದೊಡ್ಡ ಹೆಸರು ಬರುತ್ತೆ ಅಂತ ಅದೆಲ್ಲ ಅವರ ಜಾತಕದಲ್ಲಿ ಕಾಣ್ತದೆ ರಾಜನಿಗೆ. The very next morning of the naming ceremony, ಹೆಸರಿಟ್ಟ ಮರುದಿವಸ ದೇವಿ ಸೋಲ್ ಡಿಪಾರ್ಟೆಡ್ ಫಾರ್ ಹೆವನ್ಲಿ ಅಬೋವ್. ದೇವಿ ಬದಿ ಅಲ್ಲಿಯೇ ಒಂದು ಕೆರೆ ಇದೆ, ಇವತ್ತು ಕೂಡ ಆ ಕೆರೆ ಅಲ್ಲಿ ಇದೆ. ಆ ಕೆರೆಗೆ ಬಟ್ಟೆ ಒಗಿಲಿಕ್ಕೆ 14ನೇ ದಿವಸ ಬಟ್ಟೆ ಒಗಿಲಿಕ್ಕೆ ಹೋದ ಕಾಲಘಟ್ಟದಲ್ಲಿ ತೆಂಗಿನ ಮರದ ಗೆಂದಾಳಿ ಶಿಯಾಳದ ತೆಂಗಿನ ಮರದ ಸೋಗೆ ಬಿದ್ದು ಸತ್ರು ಅಂತ ಕಥೆಯಲ್ಲಿ ಬರುತ್ತೆ. ಅದವನು ಆಗತ್ತೆ ನೋಡಿ. ಪೆರುಮಲೆ ಬಳ್ಳಾರ್ ವಾಸ್ ಟೇಕನ್ ಬೈ ಗ್ರೀಫ್ ಅಟ್ ಸಡನ್ ಡಿಮೈಸ್ ಆಫ್ ದೇವಿ who came as a god in disguise to save his life. ಅವನು ಹೇಳ್ತಾನೆ, ನನ್ನನ್ನು ಜೀವ ಬಿಟ್ಟವಳು ಅವಳ ತಾಯಿ. ಈ ಅರೇಂಜ್ಡ್ ಫಾರ್ ಎ ಸ್ಟೇಟ್ಲಿ ಫ್ಯೂನರಲ್, ಅಂದ್ರೆ ಒಂದು ರಾಜ ಮರ್ಯಾದೆಯನ್ನ ರೀತಿಯಲ್ಲಿ ಅವಳ ಫ್ಯೂನರಲ್ ಮಾಡ್ತಾರೆ. ಎಲ್ಲಿ? ಅಲ್ಲಿ ಪಡುಮಲೆ, ಅದು ಈಗಲೂ ಇದೆ. ಇದು ಈ ಕೆರೆ ಗೊತ್ತಾಗುತ್ತೆ ನಿಮಗೆ, ಸಮಾಧಿ. ದ ಕಿಂಗ್ ಆಗಿದ್ವಿ. ನಮ್ಮ ಉದ್ದೇಶ ಒಂದೇ ಒಂದು ಉದ್ದೇಶ, ಭಾರತದ ಸಾಂಸ್ಕೃತಿಕ ಜಗತ್ತಿಗೆ ಕೋಟಿ ಚೆನ್ನಯ್ಯರ ಪರಿಚಯ ಆಗಬೇಕು. ಅವರು ದೇಶದ ಜಗತ್ತಿನ ಸೊತ್ತಾಗಬೇಕು. ಅವರು ಯಾವುದೇ ಒಂದು ರಾಜಕೀಯ ಪಕ್ಷದ ಸೊತ್ತಾಗಬಾರದು, ಯಾವುದೇ ಜಾತಿಯ ಸೊತ್ತಾಗಬಾರದು, ಯಾವುದೇ ದುಡ್ಡಿನ ಸೊತ್ತಾಗಬಾರದು, ಅಥವಾ ಯಾವುದೇ ಒಂದು ಸಮುದಾಯದ ಸೊತ್ತಾಗಬಾರದು. ಬದಲು ಈ ದೇಶದ
ಸತ್ಯ, ನ್ಯಾಯ, ಧರ್ಮದ ಸಂಕೇತವಾಗಿ ಅವರು ಈ ದೇಶಕ್ಕೆ ಜನರಿಗೆ ಪರಿಚಯ ಆಗಬೇಕು ಅನ್ನೋಂಥ ಒಂದೇ ಒಂದು ಕಾರಣದಿಂದ ನಾವು ಜನ್ಮಸ್ಥಾನದ ಅಭಿವೃದ್ಧಿಗೆ ಇಳಿದಿದ್ದೀವಿ. ಅದಕ್ಕಿಂತ ಮುಂಚೆ ನಮಗೆ ಕೊಟ್ಟಂತ ಒಂದು ಆದೇಶ, ಆಸ್ ಪರ್ ಅಗಮಶಾಸ್ತ್ರದ ಪ್ರಕಾರ ಅಷ್ಟಮಂಗಳ ಪ್ರಶ್ನೆಯನ್ನ ಇಟ್ಟು ಈ ಕ್ಷೇತ್ರವನ್ನು ಮುಂದಕ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಆದೇಶದ ಮೇರೆಗೆ, ಹಿರಿಯವರ ಅನುಭವದ ಆಧಾರದ ಮೇರೆಗೆ ನಾವು ವಿನೋದಾಳವರು, ರುಕ್ಮಯ ಪೂಜಾರಿ ಅವರು, ವಿಜಯ್ ಕುಮಾರ್ ಸರ್ಕರು, ಶೇಖರ್ ನಾಯಕ್ ಇರ್ಬೋದು, ವೇದವಾಸ ಇರ್ಬೋದು, ಶ್ರೀಧರ್ ಪಟ್ಲ ಇರ್ಬೋದು, ಚರಣ್ ಇರ್ಬೋದು, ನಮ್ಮ ಯೋಗೀಶ್ವರು ಹರೀಶ್ವರ ತಮ್ಮ ಯೋಗೀಶ್ವರ ಅಂತಾರೆ, ಅವರಿಗೆ ಮನೇಲಿ ಇವತ್ತು ಸರ್ಪ ಸಂಸ್ಕಾರ ಹಾಗೆ ಬಲಿಗಾಗಲಿಲ್ಲ. ಅವರು ತುಂಬಾ ಜನ ನಾವು ಸೇರಿಕೊಂಡು ಒಂದು ಅಷ್ಟಮಂಗಳ ಪ್ರಶ್ನೆಯನ್ನ ನಾವು ದೇವಿ ಹುಟ್ಟಿದಂತಹ ಮನೆಯ ಅಂಗಳದಲ್ಲಿ ತೋರಿಸಲ್ಲ, ಅದೇ ಅಂಗಳದಲ್ಲಿ ನಾವಿಟ್ಟು ಹರೀಶ್ ಪುದುವಾಡ್ ಅನ್ನುವಂತ ಉಪ್ಪಳದ ಅವರಿಂದ ಪ್ರಶ್ನೆ ಹಾಕಿದ್ವಿ. ಪ್ರಶ್ನೆ ಹಾಕಿದಾಗ ನಮಗೆ ಬಂದಂತ ಆದೇಶ ಏನಂತ ಹೇಳಿದ್ರೆ, ನೀವು ಜನ್ಮಸ್ಥಾನವನ್ನ ಈಗ ಮುಟ್ಟಬಾರದು, ಅದಕ್ಕೆ ಹಾರತಿ ಕಾಸು ಕೂಡ ಹಾಕಬಾರದು, ಅದರ ಸುದ್ದಿಗೆ ಈಗ ನೀವು ಹೋಗಬೇಡಿ, ನೀವು ಮೊದಲು ಮಾಡಬೇಕಾದ ತಾಯಿ ದೇವಿ ಬೈದಿದ್ದ ಸಮಾಧಿಯನ್ನ ಮೊದಲು ಕಟ್ಟಬೇಕು. ಮತ್ತು ಕೋಟಿ ಚೆನ್ನಯ್ಯರು ಪ್ರಾರ್ಥನೆ ಮಾಡತಕ್ಕಂಥ ದಿನನಿತ್ಯವೂ ಪೂಜೆ ಮಾಡದಂತ ಬೆಮ್ಮೆರೆ ಗುಡಿ ಅದನ್ನು ಕಟ್ಟಬೇಕು, ನಾಗಬೆಮ್ಮೆರೆ ಗುಡಿ ಕಟ್ಟಬೇಕು, ರಕ್ತೇಶ್ವರದ ಮುಟ್ಟಬೇಕು, ತೀರ್ಥಭಾವಿ ತಾಯಿ ಸಮಾಧಿ ಇಷ್ಟನ್ನು ನೀವು ಮೊದಲು ಮಾಡಬೇಕು. ಅದು ಮುಗಿಸಿ ಅದಕ್ಕೆ ಬ್ರಹ್ಮಕಲಶ ಮಾಡಿ ಮತ್ತೆ ಜನ್ಮಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ ಆದೇಶದಂತೆ ನಾವೀಗ ಅದನ್ನು ಇಲ್ಲಿ ಚಿತ್ರ ಉಂಟಲ್ಲ, ಈಗ ನಾವು ಈ ಸಮಾಧಿಯನ್ನು ಮಾಡಿದ್ದೀವಿ, ಕಟ್ಟಿದ್ದೀವಿ. ಒಳ್ಳೆಯ ಕಾಲಘಟ್ಟದಲ್ಲಿ ಬಂದಿದ್ದೀರಿ. ನಾನು ತುಂಬಾ ಸಲ ಯೋಚನೆ ಮಾಡಿದೆ, ಪಡುಮಲೆ ಯಾವಾಗ ಉದ್ಧಾರ ಆಗುತ್ತೆ, ಯಾಕೆ ಇದರ ಬಾಗಿಲು ಬಂದಾಗಿದೆ. ನಿಮಗೆ ಗೊತ್ತುಂಟ, ನನಗೆ ಗೊತ್ತಿಲ್ಲ. ಪಡುಮಲೆ ಅನ್ನೋದು ಹೇಗೆ ಇವತ್ತು ತಿರುಮಲೆ ಜಗತ್ ಪ್ರಸಿದ್ಧ ಆಗಿದೆಯೋ, ಶಬರಿಮಲೆ ಹೇಗೆ ಜಗತ್ ಪ್ರಸಿದ್ಧ ಆಗಿದೆಯೋ, ಹಾಗೆ ಪಡುಮಲೆ ಕೂಡ ಅಭಿವೃದ್ಧಿ ಆದರೆ ಸೇಮ್ ಅದೇ ರೀತಿ ಬೆಳಗುತ್ತದೆ ಅನ್ನುವಂಥ ಒಂದು ವಿಚಾರವನ್ನು ನಮ್ಮ ಮುಂದಿಟ್ಟರು. ನನಗೆ ಆಗ ಯಾವ್ದು ಸತ್ಯ ಹೇಳ್ತೇನೆ, ನನಗೆ ಆಗ ಒಂದು ರೀತಿ ಕಂಪನ ಆಯಿತು. ನಿಮಗೆ ಪಡುಮಲೆಯ ಬಗ್ಗೆ ಏನಾದರೂ ದಾಖಲೆಗಳು ಬೇಕು ಅಂತಾದ್ರೆ ನನ್ನಲ್ಲಿ ಇದೆ, ನೀವು ಬನ್ನಿ, ನಾನು ಕೊಡ್ತೇನೆ ಅಂತ ಕೂಡ ಹೇಳಿದ್ರೆ, ಬೇಕಾದ್ರೆ ಹೇಳಿದ್ರೆ ನೀವು ಕೇಳಿ. ಅವರು ಕೊಟ್ಟಂತ ಒಂದು ಧೈರ್ಯ, ಅವರು ಕೊಟ್ಟಂತ ಧೈರ್ಯ ನಮಗೆ ಬಹಳ ಶಕ್ತಿ ಕೊಟ್ಟಿದೆ. ಆ ಪ್ರಾರಂಭ ಮಾಡಿದೆವು ಸುಮಾರು 40 ವರ್ಷಗಳ ಹಿಂದೆ. ಇದೇ ಜಾಗವನ್ನ ಇಲ್ಲಿಯ ಹಂಪನಕಟ್ಟೆಯಲ್ಲಿ ಇರುವಂತಹ ಸೀತಾರಾಮ್ ಅಂತಿದ್ದಾರೆ, ನಿಮ್ಗೆ ಗೊತ್ತಿರಬಹುದು. ಅವರು ಹೋಗಿ 40 ವರ್ಷಗಳ ಹಿಂದೆ ಅವರೇ ಒಂದು 10 ಜನ ಹಿಡ್ಕೊಂಡು ಅದನ್ನು ಅಭಿವೃದ್ಧಿ ಹೋಗಿದ್ರು. ಅದು ಯಾವ್ದು ಕಾರಣಕ್ಕೆ ನಿಂತಿರುತ್ತಿಲ್ಲ, ಅಲ್ಲಿ ಹಾವು ಬಂತು ಅಂತ ಹೆದರಿಕೊಂಡು ಅವರು ಅದನ್ನು ಅಲ್ಲಿ ಅರ್ಧದಲ್ಲಿ ನಿಲ್ಲಿಸಿ ಬಂದಿದ್ದಾರೆ. ಅಂದ್ರೆ ಇಲ್ಲಿ ಬುದ್ಧಿವಂತ ಇದ್ದ ಒಂದು ಕೊಟ್ಟಿದ್ದಾರೆ ಹತ್ತಿರ, ಅದು ಅಲ್ಲಿ ಬ್ರಹ್ಮರ ರಾಕ್ಷಸ ಆಗಿದ್ದ. ನೀವು ಅವನನ್ನು ಮೊದಲು ಉಚ್ಚಾಟಿಸಬೇಕು, ನೀವು ಪ್ರಾರಂಭ ಮಾಡಬೇಕಾದ್ರೆ. ಅವನು ಉಚ್ಚಾಟಿಸಿದ್ರೆ ನೀವು ಇದನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈಗ ಬುದ್ಧಿವಂತನ 8ನೇ ತಲೆಮಾರಿನ ಶ್ರೀನಿವಾಸ ಭಟ್ ಅಂತ ಅವರು ಬೆಂಗಳೂರಿನಲ್ಲಿದ್ದಾರೆ. ಅವರನ್ನ ತರಿಸಿ ಅದಕ್ಕೆ ಬೇಕಾದ ಎಲ್ಲ ಕ್ರಮಗಳನ್ನ ಮಾಡಿ ಅವರಿಗೆ ಮೋಕ್ಷ ಕೊಟ್ಟು ಮತ್ತೆ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಇದು ನಿಮ್ಮ ಗಮನಕ್ಕೆ ತಂದಿದ್ದೇವೆ ನಾವು. ಇದು ಒಂದು ಪ್ರಶ್ನೆ. ಆದ ಕಾರಣ ಈಗ ನಾವು ಕೋಟಿ ಚೆನ್ನಯ್ಯರ ತಾಯಿ ದೇವಿ ಸಮಾಧಿ ಆಗ್ತಾ ಇದೆ. ಇದು ಏಪ್ರಿಲ್ ತಿಂಗಳು, ನಾವು ಮಾರ್ಚಲ್ಲಿ ಮಾಡಬೇಕು ಅಂತಿತ್ತು, ಆದರೆ ಮೌಢ್ಯ ಅನ್ನುವಂಥ ಒಂದು ಏಪ್ರಿಲ್ 20ರವರೆಗಿದೆ. ಅದು ದಾಟಿ ನಂತರ ಏಪ್ರಿಲ್ ಎಂಡಿನೊಳಗೆ ಅದನ್ನು ನಾವು ಈಗಾಗಲೇ ಆಗಿದೆ. ಒಂದು 10% ಬಾಕಿ ಇದೆ, ಖಾಲಿ ಪಾಲಿಶ್ ಸ್ವಲ್ಪ ಬಾಕಿ ಇದೆ ನಮ್ಮಲ್ಲಿ. ಇದನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಹರಿಕೃಷ್ಣ ಬಂಟರ ಜೊತೆಯಲ್ಲಿ ಇದ್ದಾರೆ ಅಂತ ನನ್ನನ್ನು ಸ್ವಲ್ಪ ಮಾಡಿ ಹೇಳ್ತಾ ಇದ್ರು. ಇರಲಿ, ಅದು ನನಗೆ ಬೇಸರ ಇಲ್ಲ, ಅದನ್ನು ಹೇಳೋದಕ್ಕೆ ನನಗೆ ಬೇಸರ ಇಲ್ಲ. ಆದರೆ ಇವತ್ತು ನೋಡಿ, ಚಂದ್ರಾವತಿ 61 ವರ್ಷ, ಮಂಜಪ್ರಯವರ ಹೆಂಡತಿ, 1ನೇ ಪತ್ನಿ, ಆಧಾರ್ ನಂಬರ್ ಕೂಡ ಇದೆ. ಜಯಲಕ್ಷ್ಮಿ ಮಂಜಪ್ರಯವರ 2ನೇ ಪತ್ನಿ. ಮಂಜುಳಾ ವಯಸ್ಸು 31, ಮಂಜಪ್ರಯವರ ಮಗಳು. ಮನೋಹರ ವಯಸ್ಸು 27 ವರ್ಷ, ಮಂಜಪ್ರಯವರ 2ನೇ ಮಗ. ವಿದ್ಯಾರತ್ನ ವಯಸ್ಸು 54, ಭಟ್ಟಪ್ಪ್ಯವರ ಪತ್ನಿ. ಪ್ರಚೋದಿನಿ ವಯಸ್ಸು 38 ವರ್ಷ, ಭಟ್ಟಪ್ರಯವರ ಮಗಳು. ಮೇಘನಾಥ ರೈ ವಯಸ್ಸು 63 ವರ್ಷ, ವೆಂಕಟಪ್ರಯವರ ಮಗ.
ಭಾಗೀರಥಿ ವಯಸ್ಸು 71 ವರ್ಷ, ವೆಂಕಟರಾಯರ ಮಗಳು ಕುಸುಮಾವತಿ ವಯಸ್ಸು 50 ವರ್ಷ. ನೋಡಿ, ಇದು ಮಂಗಳೂರಿನ ಪುತ್ತೂರಿನ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿ ಅವ್ರು ನಮಗೆ ಕೊಟ್ಟಿದ್ದಾರೆ. ಫೋಟೋ ಪೇಪರ್ ಅಲ್ಲಿ ಬಂದಿದೆ, ನಾವು ಕೊಟ್ಟಿದ್ದೇವೆ. 5 ಪೈಸಾ ತಗೊಳ್ಳಿಲ್ಲ. ಅವ್ರು ಹೇಳಿದ್ರು ಇದು ನಮ್ಮ ದೇವಿ ಬೈದೇಜನ್ನ ಸಮಾಧಿ ಮಾಡಿದಂತ ಸ್ಥಳ, ಅಲ್ಲಿ ಒಂದು ಹುಲ್ಲು ಕೂಡ ಆಗುದಿಲ್ಲ, ಯಾವ್ದು ಆಗ್ತದೆ ಅದಾಗಿದೆ ಪೆಂಡಿಂಗ್. ಇದು ನಮಗೆ ಸಂತೋಷ ಕೊಡ್ತೇವೆ, ನಮ್ಮ ತಾಯಿಗೆ ಒಂದು ಮುಕ್ತಿ ಸಿಗುತ್ತಲ್ಲ ಅನ್ನೋದಕ್ಕೋಸ್ಕರ ಧರ್ಮಾರ್ಥವಾಗಿ ನಮಗೆ ಬರೆದು ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ನಾವು ಇವತ್ತು ಇದು ಮಾಡ್ತಾ ಇದ್ದೀವಿ. ಇನ್ನು ಜನ್ಮಸ್ಥಾನ ಸುಮಾರು 1 ಲಕ್ಷ ಇದೆ, ಅದು ನಮ್ಮ ವಿನೋದ ಅವರ ಬದಿ ಇದೆ ನೋಡಿ. ಆ ಜಾಗವನ್ನು ಕೂಡ ನಿಮ್ಗೆ ಹೇಳ್ತಾ ಇದ್ದೀವಿ. ಅರಮನೆ, ಜನ್ಮಸ್ಥಾನ, ಉಳ್ಳಾಗರು, ಪಿಲಿಚಾಮುಂಡಿ ಎಲ್ಲ ಆ ಜಾಗದಲ್ಲಿದೆ, ಅದರಲ್ಲಿದೆ. ಆ ಜಾಗ ಸತ್ಯ ಹೇಳ್ತೀನಿ, ಡಿಕ್ಲರೇಷನ್ ಮುಸ್ಲಿಮರಿಗಾಗಿತ್ತು. ನಿಮ್ಗೆ ಗೊತ್ತಿಲ್ಲ ಯಾರಿಗಾಗಿತ್ತು? ಮುಸ್ಲಿಮರ ಕೈಯಲ್ಲಿತ್ತು. ಈ ಪುಣ್ಯಾತ್ಮ ಏನು ಹೇಳಿದ್ರೆ ಗೊತ್ತಾ ಅವರಿಗೆ, ಸ್ವಾಮಿ ಇನ್ನೊಂದು ಜನ್ಮಸ್ಥಾನ ಕೋಟಿ ಜನರ ಹುಟ್ಟಿದ ಜಾಗ, ಇದನ್ನು ಬಿಟ್ಟುಕೊಡಿ ನಮಗೆ, ಸಮಾಜ ನಮಗೆ ಹಿಂದೂಗಳಿಗೆ ಬಿಟ್ಟು ಹೋಗಿ ಅಂತ ಹೇಳಿದರು. ಅವ್ರು ಕೊಟ್ಟಿಲ್ಲ. ಆದರೆ ಆ ಜಾಗದಲ್ಲಿ ಇಳಿದಂತ ಇವರು ಸಂಪೂರ್ಣ ನಾಶ ಆದ, ಅದರ ಕಲ್ಲುಗಳನ್ನು ಕೊಂಡು ಹೋಗಿದ್ರು. ಕಡೆಗೆ ಅಲ್ಲಿ ಮದ್ರಸೆ ಕಟ್ತಾರೆ ಅನ್ನುವಂತ ಸುದ್ದಿ ಆಯಿತು. ಇವರು ಅದನ್ನು ಒಪೋಸ್ ಮಾಡಿದರು. ಅದರ ಹತ್ತಿರವೇ ಇರೋ ಜಾಗ ಇದೆ, ಸುಮಾರು 60-70 ಎಕರೆ ಜಾಗ. ವಿನೋದ ಅವರಿಗೆ 165 ಸಿನಿಮಾಗಳನ್ನು ನಟನೆ ಮಾಡಿದ್ದಾರೆ. ಅವರಿಗೆ ಕೋಟಿ ಜನರ ಜಾಗ ಬೇಡ. ಅವರು ಯಾಕೆ ತಗೊಂಡ್ರು ಅಂತ ಹೇಳಿದ್ರೆ, ಒಂದು ಚರಿತ್ರೆಯ ಸ್ಥಳ ಅನ್ಯಮತೀಯರಿಗೆ ಹೋಗಬಾರದು ಅನ್ನುವಂತಹ ಒಂದು ಕೋಟಿ ಜನರ ಮೇಲೆ ಇರತಕ್ಕಂಥ ಶ್ರದ್ಧೆ ಭಕ್ತಿಯ ಪ್ರತೀಕವಾಗಿ ಇವರು ಆ ಸ್ಥಳವನ್ನ ಕ್ರಯಕ್ಕೆ ಕೊಡಿ, ನನ್ನ ಹತ್ರ ನಾನ್ ತಗೊಳ್ತೇನೆ ಅಂತ ಹೇಳಿ ಅದಕ್ಕೆ ಮಹಮ್ಮದ್ ಬಡಗಣ್ಣೂರು ಅಂತ ತಾಲೂಕು ಪಂಚಾಯತ್ ಸದಸ್ಯರು, ಈಗ ಪುತ್ತೂರಿನ ಕಾಂಗ್ರೆಸ್ಸಿನ ಅಧ್ಯಕ್ಷ, ಮಂಡಲ ಅಧ್ಯಕ್ಷ ಅಂತ ನಿಮ್ಮ ಮಹಮ್ಮದ್ ಬಡಗಣ್ಣೂರು ಅವರು ಪಂಚಾಯತಿಗೆ ಮಾಡಿ ಆ ಜಾಗವನ್ನ ವಿರೋಧಾಳವರಿಗೆ ದುಡ್ಡಿಗೆ ಕೊಟ್ಟರು. ಈ ಮನುಷ್ಯ ತನ್ನ ಹೆಂಡತಿ ಹೆಸರು ಮಾಡ್ಕೊಂಡಿದ್ದಾರೆ. ಅದನ್ನು ಅವರು ಧರ್ಮಾರ್ಥವಾಗಿ ನಮ್ಮ ಈ ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಸಮಿತಿಗೆ ಧರ್ಮಾರ್ಥವಾಗಿ ಬಿಟ್ಟುಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ನೀವು ಅವ್ರಿಗೆ ಕೇಳಿದ್ರೆ ಯಾವಾಗ ಮಾಡ್ತಾರೆ, ಯಾಕಂದ್ರೆ ಇದು ಮುಗಿದಿದೆ, ನಮ್ಮ ಮುಟ್ಲಿಬಾರ್ದು ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾವು ಅವ್ರ ಹತ್ರ ಕೇಳಿಲ್ಲ. ಆದ್ರೆ ಅವ್ರು ರೆಡಿ ಇದ್ದಾರೆ. ಇವತ್ತು ಬೇಕಾದ್ರೆ ಅದಕ್ಕೆಲ್ಲ ಕನ್ವರ್ಷನ್ ಮಾಡಿ ಎಲ್ಲ ರೆಡಿ ಇಟ್ಟಿದ್ದಾರೆ. ಇನ್ನು ನಾಡ್ದು ಇದು ಬ್ರಹ್ಮ ಕೆಲಸ ಆದ ನಂತರ ಅದನ್ನು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ. ಇದು ನಿಮ್ಮ ಮುಂದೆ ನಾವಿಟ್ಟಿರ್ತಕ್ಕಂಥ ಸತ್ಯ ಸಂಗತಿ. ಇನ್ನು ಕೂವೆ ತೋಟ ಅಕ್ಬರ್ನ ಕಾಲದಿಂದ ಹಿಡಿದು ಔರಂಗಜೇಬನ ಕಾಲದಿಂದ ಹಿಡಿದು ಬ್ರಿಟಿಷರ ಕಾಲದವರೆಗೂ ಜನ್ಮಸ್ಥಾನ ಆಗಬೇಕು ಅಂತ ಹೋರಾಟ ಮಾಡಿದ್ದಾರೆ. ಕಡೆಗೆ ಸುಪ್ರೀಂ ಕೋರ್ಟ್ ಅಂತ ಸತ್ಯ ಆಯ್ತಲ್ಲ, ನಾನು ಅದನ್ನೇ ಹೇಳಿದ್ದು, ಸತ್ಯಕ್ಕೆ ಕೆಲವು ದಿನ ಸೋಲಾಗಬಹುದು, ಆದರೆ ಸತ್ಯ ಯಾವತ್ತೂ ಸಾಯುವುದಿಲ್ಲ ಅಂತ ಹೇಳಿದ್ದೆ. ಅದು ಇವತ್ತು ಸ್ಪಷ್ಟ. ಹೇಗೆ ಶ್ರೀ ಜನ್ಮಸ್ಥಾನ ರಾಮಚಂದ್ರನ ಜನ್ಮಸ್ಥಾನಕ್ಕೆ ಆಗಿದೆ ಈ ಮಾತು, ಇವತ್ತು ಕೋಟಿ ಚೆನ್ನಯ್ಯನ ಜನ್ಮಸ್ಥಾನ ಮೂಲಸ್ಥಾನ ಕೂಡ ಇದನ್ನೇ ಹೇಳ್ತಾ ಇದ್ದೇನೆ. ಕೋಟಿ ಚೆನ್ನಯ್ಯನ ಚರಿತ್ರೆಯನ್ನ ನಾಶ ಮಾಡಲಿಕ್ಕೆ ಯಾರಿಗೂ ಆಗುವುದಿಲ್ಲ, ಯಾರಿಗೂ ಆಗುವುದಿಲ್ಲ. ಇದಕ್ಕೆ ನಿಮ್ಮ ಬೆಂಬಲ ಬೇಕು ನಮಗೆ. ಇದು ಈ ಚರಿತ್ರೆಯ, ತುಳುನಾಡಿನ ಚರಿತ್ರೆಯ ಜೀವಂತ ಒಂದು ಕಥೆ. ಇದು ಕಥೆ ಅಲ್ಲ, ಇದು ನಿಜವಾದಂತ ಘಟನೆ. ಇದು ಎಷ್ಟು ಜನ ಆರಾಧಿಸ್ತಾರೆ. ಕೋಟಿ ಜನ ಒಂದು ಜಾತಿಗೆ ಸೀಮಿತಗೊಳಿಸುವುದು ಅಕ್ಷಮ್ಯ ತಪ್ಪು. ಕೋಟಿ ಜನ ಇವತ್ತು ಇವರು ಬಂಟರು ಅಂತ ಹೇಳ್ತಾರೆ, ಹರಿಕೃಷ್ಣ ಬಂಟ್ವಾಳ ಬಂಟನೊಟ್ಟಿಗೆ ಇದ್ದಾರೆ ಅಂತ ಅವರಿಗೆ ಉತ್ತರ ಕೊಡ್ತಾ ಇದ್ದಾರೆ ನಿಮ್ಮ ಮುಖಾಂತರ. ಇವತ್ತು ಧರ್ಮಕ್ಕೆ ಕೊಡ್ತಾ ಇದ್ದಾರಲ್ಲ, ಯಾರು ಕೊಡ್ತಾರೆ ಹೇಳಿ ನಿಮ್ಗೆ? ಯಾರು ಕೊಡ್ತಾರೆ? ಬಂಟ್ರೆ ಕೊಟ್ಟದ್ದು ನನಗೆ, ನಮ್ಮಲ್ಲಿ ಬಂಟ್ರೆ ಕೊಟ್ಟದ್ದು, ನಮ್ಮವ್ರು 10 ಸೆನ್ಸ್ ಕೊಡಲ್ಲ. ಈಗ ಜೀರ್ಣೋದ್ಧಾರ ಆಗೋದು ಬಂಟ್ರಲ್ಲಿ, ಜನ್ಮಸ್ಥಾನ ಕೊಡೋದು ಬಂಟ್ರಿ. ಈಗ 8 ಎಕರೆ ಇದಿದೆಯಲ್ಲ ಗದ್ದೆ, ಇವತ್ತಿಗೂ ಅದು ಇರೋದು ಬಂಟ್ರಲ್ಲಿ. ಅನಿಲಾಜ ಗದ್ದೆ ಇದೆಲ್ಲ ಸ್ವಲ್ಪ ಕೋಟಿ ಜನರು ಗದ್ದೆ ಉಳ್ಕೊಳ್ಳುವಂಥದ್ದು, ಮತ್ತೆ ಬುದ್ಧಿವಂತರನ್ನು ಕೊಂದಂತ ಅನಿಲಾಜ ಗದ್ದೆ ಇದೆಯಲ್ಲ, ಬಾಕಿಮಾರು ಗದ್ದೆ ಇದೆಯಲ್ಲ, ಅದು ಬಂಟ್ರದ್ದೇ, ಮನೋಜ್ ಕುಮಾರದ್ದು. ಎಣ್ಮೂರಿಗೆ ಹೋಗಿ ಸತ್ತಂತ ಅವರ ಇದಂತ ಕೊಂದಂತ ಎಣ್ಮೂರಿನಲ್ಲಿ ಯಾರ ಕೈಯಲ್ಲಿದೆ? ಅದು ಬಂಟ್ರಲ್ಲೇ ಕೈಯಲ್ಲಿ. ಇದಕ್ಕೆ ಅರ್ಥ ಇದೆ. 280 ಗರಡಿಯಲ್ಲಿ ಬಜಾವರ ಕೈಯಲ್ಲಿದ್ದು 10 ಗರಡಿಗಳು, ಬಾಕಿಯೆಲ್ಲ ಜೈನರದ್ದು, ಗಂಟರದ್ದು, ಕುಂಗಡರದ್ದು, ಬ್ರಾಹ್ಮಣರದ್ದು, ಸಫಲರದ್ದು, ದೇವಡಿಗರ ಕೈಯಲ್ಲಿದೆ. ಎಲ್ಲ ಕೈಲಿದೆ. ಇವರು ಜಾತಿ ವರ್ಗ ಇಲ್ಲದೆ ಅವರು ಆರಾಧನಾ ಶಕ್ತಿಗಳವರು. ಏನ್ ತಪ್ಪಿದೆ? ನಮ್ಗೆ ತಪ್ಪಿದ್ಯಾ? ನಮ್ದು ಗೊಂದಲ ಇದೆಯಾ ನಮ್ಮಲ್ಲಿ? ನಮ್ಗೆ ಯಾವ ಗೊಂದಲವೂ ಇಲ್ಲ. ಅದನ್ನು ನಿಮ್ಮ ಮುಂದೆ ಇರ್ತದೆ. ಅದಕ್ಕೆ ಜನವರಿ 14ನೇ ತಾರೀಕಿಗೆ ನಮ್ಮ ಆಫೀಸನ್ನ ಈ ಸಮಾಧಿಗಳಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಇದ್ದೀವಿ ನಾವು. ಆ ದಿವಸ ತಾವೆಲ್ಲ ಬರಬೇಕು. 21 ಕೋಟಿ ಚೆನ್ನಯ್ಯರನ್ನು ನೆನಪಿಸ್ತಕ್ಕಂತಹ, ಅವರ ಘಟನೆಗಳೆಲ್ಲ ಸ್ಮರಿಸುವಂತಹ ಮತ್ತು ನಿಮಗೆ ಅವರ ಒಂದು ಚಿತ್ರವನ್ನ ನೋಡುವಂತಹ ಅದ್ಭುತವಾದಂತಹ ಆ ಪುರಾತನದ ಜಾಗ ಹಾಗೇ ಉಂಟು. ಯಾರೂ ಅಲ್ಲಿ ಇಲ್ಲ, ಹಾಗೆ ಇದೆ. ನೀವು ಒಂದು ಕಣ್ಣಿಂದ ನೋಡಬೇಕು ಮತ್ತು ಇದನ್ನ ಜಗತ್ತಿಗೆ ನೀವು ಪರಿಚಯಿಸಬೇಕು, ನಾವಲ್ಲ.
ಯಾರೋ ಮಾಡಿ ಎಂಥದೋ ಮಾಡಿ ಚರಿತ್ರೆನೇ ಬದಲು ಮಾಡ್ತಾ ಅಂತ ಹೇಳಿದ್ರೆ ಬಹಳ ಕಷ್ಟ. ಈ ಬಗ್ಗೆ ಏನಾದ್ರು ಪ್ರಶ್ನೆ ಇದೆ ಕೇಳಿ. ಖಂಡನೆ ಅಂತ ನಾನು ಎಲ್ಲಿಯೂ ಕೂಡ ತಪ್ಪಿಯೂ ಕೂಡ ಗೆಜ್ಜೆಗಿರಿ ಕ್ಷೇತ್ರದ ಬಗ್ಗೆ ಉಲ್ಲೇಖ ಮಾಡಿಯೇ ಇಲ್ಲ. ಎಲ್ರಿಗೂ ಕೂಡ ಎಲ್ಲಿ ಕೂಡ ನನ್ನ ಯಾವುದೇ ಭಾಷಣದ ಕ್ಲಿಪ್ಪಿಂಗ್ ತೆಗೀರಿ. ನಾನು ಪುತ್ತೂರಲ್ಲಿ ಭಾಷಣ ಮಾಡಿದ್ದೀನಿ, ಬೆಳ್ತಂಗಡಿಯಲ್ಲಿ ಭಾಷಣ ಮಾಡಿದ್ದೀನಿ, ಬಂಟ್ವಾಳದಲ್ಲಿ ಈ ಬಗ್ಗೆ ಮಾತಾಡಿದ್ದೀನಿ, ಇದಕ್ಕೊಂದು ಅಭಿವೃದ್ಧಿಗೋಸ್ಕರ. ಎಲ್ಲಿಯೂ ಕೂಡ ನಾನು ಮಾಡಿಲ್ಲ. ಆದರೆ ಅವರು ಯಾಕೆಂದ್ರೆ ನನ್ನ ಬಗ್ಗೆ ಯಾಕೆ ಉಲ್ಲೇಖ ಮಾಡಿದ್ರು? ಖಂಡನೆ ಅವ್ರು ಯಾಕೆ ಖಂಡನೆ? ನಾನೇನು ಅದರಲ್ಲಿ ಇನ್ನು ನೀವು ನೋಡಿ, ಅದರಲ್ಲಿ ನಾನು ಭಾಷಣ ನಿಮ್ಮ ಎಲ್ಲ ಇದರಲ್ಲಿದೆ. ನಾನು ಎಲ್ಲಿಯೂ ಕೂಡ ಉಲ್ಲೇಖ ಮಾಡಿಲ್ಲ. ಯಾಕೆ ಮಾಡಿಲ್ಲ? ನಾವು ಮಾತಾಡೋದು ದೇವಿ ಬೈದಿಗೆ ಮೂಲ ಸ್ಥಾನ, ಒರಿಜಿನಲ್ ಮೂಲ ಸ್ಥಾನ ಬೆಳಗಬೇಕು, ಒರಿಜಿನಲ್ ಜನ್ಮಸ್ಥಾನ ಬೆಳಗಬೇಕು. ಇದು ಎರಡು ಬಿಟ್ಟರೆ ಬೇರೆ ಯಾವ ಪ್ರಶ್ನೆ ಇಲ್ಲ. ನಮಗೆ ಅವ್ರು ಏನು ಮಾಡಿದ್ರು ನಮಗೇನು? ಗೆಜ್ಜೆಗಿರಿ ಅವರು ಅದು ಈಗ ಇದೇ ಪ್ರಶ್ನೆ ನಾನು ಕೇಳೋದು. ನಿಮ್ಗೆ ಸತ್ಯ ಇಲ್ಲ, ನಿಮ್ಮನ್ನು ಕೋಟಿ ಚೆನ್ನರು ಇದು ಹೇಳಿಸ್ತಾ ಇದ್ದಾರೆ. ಇದು ಕೋಟಿ ಚೆನ್ನರೇ ನಿಮ್ಮನ್ನು ಬಾಯಿಂದ ಹೇಳ್ತಾ ಇರೋದು. ಯಾಕೆ ಹೇಳಿ ಅಂತ ಹೇಳಯ್ಯ ಸತ್ಯ. ಗೆಜ್ಜೆಗಿರಿ ನಂದನ ಬಿತ್ತಿಲು ಅನ್ನುವಂತಹ ಹೆಸರು ಕೋಟಿ ಚೆನ್ನರ ಯಾವುದೇ ಪುಸ್ತಕದಲ್ಲಿ ಇಲ್ಲ. ಈ ನೋಡಿ, ಇದು 2002ರಲ್ಲಿ ಕೋಟಿ ಚೆನ್ನಯ್ಯ ಪ್ರಾರ್ಥನಾ ಸಂಪುಟ ಅಂತ 50 ಜನ ದಾಮೋದರ ಕಲ್ಮಾಡಿಯವರ ನೇತೃತ್ವದಲ್ಲಿ, ಪ್ರಧಾನ ಸಂಪಾದಕರು ಪ್ರೊಫೆಸರ್ ಮಲ್ಲೇಶ್ವರ ವೆಂಕಟೇಶ, ಸಂಪಾದಕರು ದಾಮೋದರ ಕಲ್ಮಾಡಿ, ಸಹ ಬನ್ನಂಜೆ ಬಾಬು ಮೀನ್ರು, ದಿವಂಗತ ಅದು ಮೋಹನ್ ಕೋಟೆ ಅವರು ಪ್ರೊಫೆಸರ್ ಆಗಿದ್ರು, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್. ವೀಗ ನಾಯಕ್ ನಿಮ್ಗೆ ಗೊತ್ತಿರುವ ಹೆಸರುಗಳು, ಸಾಹಿತ್ಯವರು, ಎಂ.ಎ. ಕೃಷ್ಣಯ್ಯ, ಬಸವರಂತ ಪಾಟೀಲ್. ನೋಡಿ ನಿಮ್ಗೆಲ್ಲ ಇವರು ಯಾರು ಕೂಡ ಮೂರ್ಖರಲ್ಲ. ಸಲಹೆಗಾರ ಡಾಕ್ಟರ್ ಕೆ ಚಿನ್ನಪ್ಪಗೌಡ, ನಮ್ಮ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅವರು, ಕನ್ನಡಾಡಿ ವಾದಿರಾಜ ಭಟ್, ತುಕಾರಾಮ್ ಪೂಜಾರಿ, ಎ ನರಸಿಂಹ ಬೊಮ್ಮರಬೆಟ್ಟು, ಶ್ರೀಮತಿ ಸುಲೋಚನಾ ತಿಲಕ್, ಮುದ್ದು ಮೂಡು ಬೆಳ್ಳೆ, ಚಂದ್ರ ಸುವರ್ಣ, ಎಂ.ಕೆ. ಹುಕ್ಕಾಜೆ, ರಮಾನಾಥ್ ಕೋಟೆಕಾರ್, ಚಂದ್ರರಾಜ್ ಬರಂಬಳ್ಳಿ ಮತ್ತು ತುಂಬಾ ಒಂದು 25 ಜನ ಆಗಿದ್ದಾರೆ. ಇಲ್ಲಿ ಸುಮಾರು 50 ಜನ ಇದ್ದಾರೆ. 50 ಜನ ಸೇರಿ ವಕ್ಫ ನರಂಗ ಪರವ ಅಂತ ಕೋಟಿ ಕಟ್ಟುವಂತಹ ಒಬ್ಬ ವ್ಯಕ್ತಿಗಳು, ಅವರನ್ನು ಕುತ್ಕೊಳಿಸಿ 5 ಜನ ಪರವರು ಮತ್ತು ಆದಿ ಉಡುಪಿಯ 5 ಪೂಜಾರಿ ಎನ್ನುವ ಹೆಂಗಸನಿಂದ ಕೋಟಿ ಚೆನ್ನರ ಇಡೀ ಪ್ರಾರ್ಥನವನ್ನ ತುಳುವ ಪ್ರಾರ್ಥನವನ್ನ ಟೇಪ್ ರೆಕಾರ್ಡ್ ಮಾಡಿ ಮತ್ತೆ ಅದನ್ನು ಕನ್ನಡದಲ್ಲಿ ಪ್ರಾರ್ಥನಾ ಮತ್ತು ಕನ್ನಡ ಭಾವಾರ್ಥಗಳನ್ನು 2002ರಲ್ಲಿ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದೆ. ಇದರಲ್ಲಿ ಅಲ್ಲಿಯಾದ್ರೂ ಗೆಜ್ಜೆಗಿರಿ ಉಂಟ ಕೇಳಿ? ಇಲ್ಲ. ನೋಡಿ ಎಲ್ಲಿ ಪ್ರಾರಂಭ ಆಗಿದೆ ತಿರುವಿಗೆ ಹೆಸರು ನೋಡಿ. ಇದು ಸರಿ, ಅದಕ್ಕೆ ದೊಡ್ಡದು ಮಾಡಿದ್ದು ನಾನು ನನ್ನ ವಾಟ್ಸಪ್ ನಲ್ಲಿ ನಾವಲ್ಲಿ ಫೋಟೋ ತೆಗೆದಿದೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ನೋಡಿ. ಕೋಟಿ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ನಂದನ ಬಿತ್ತರು, ಆದಿದೈವ ಧೂಮಾವತಿ ಸಾಯನ ವೈದ್ಯ ದೇವಿ ವೈದ್ಯ ಮೂಲಸ್ಥಾನ ಅಂತ ಹೇಳ್ತಾರೆ. ಸಾಯನ ವೈದ್ಯ ಮೂಲಸ್ಥಾನ ಆಗಿರ್ಬೋದು, ಅದಕ್ಕೆ ನಮ್ಗೆ ಯೋಚನೆ ಇಲ್ಲ. ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಕೊಡುಮಲೆ ಹಾಕಿದ್ರು. ಫಸ್ಟ್ ಹಾಕಿದ್ರು ಕೋಟಿ ಚೆನ್ನಯ್ಯ ಜನ್ಮಸ್ಥಾನ. ಅದು ಜನ್ಮಸ್ಥಾನವ? ಸ್ವಲ್ಪ ಸಮಯ ಆಯ್ತು. ಒಬ್ಬ ಬುದ್ಧಿವಂತ ಪತ್ರಕರ್ತ ಇದ್ದ ಅವರೊಟ್ಟಿಗೆ, ಗೆಜ್ಜೆಗಿರಿಯಲ್ಲಿ ಒಬ್ಬ ಬುದ್ಧಿವಂತ ಪತ್ರಕರ್ತ ಇದ್ದಾನೆ. ಅದರಲ್ಲಿ ಆತ ಏನು ಮಾಡ ಅಂತ ಹೇಳಿದ್ರೆ, ಆ ಪತ್ರಕರ್ತ ಇದು ಹರಿಕೃಷ್ಣರಿಗೆ ಗೊತ್ತಾದ್ರೆ ಕಷ್ಟ ಆಗುತ್ತೆ, ಅವರು ಇನ್ನೇನಾದ್ರೂ ಅದಕ್ಕೆ ಪಡುಮಲೆ ಬೇಡ, ಅದನ್ನು ತೆಗೆದು ಕೋಟಿ ಚೆನ್ನಯ್ಯ ಅಂತ ಮತ್ತೆ ಕೋರ್ಟ್ ಹಾಕಿದ. ನೋಡಿ, ಕೋಟಿ ಚೆನ್ನಯ್ಯ ಮೂಲಸ್ಥಾನ ಅಂತ ಹಾಕಿಸಿದ, ಪಡುಮಲೆ ಅಂತ ಹಾಕಿದ. ಆಯ್ತಲ್ಲ, ಇದು ಗೆಜ್ಜೆಗಿರಿ ಹಾಕ್ಬೇಕು. ಪಡುಮಲೆ ಯಾಕೆ ಹಾಕಿದ? ಈಗ ಪಡುಮಲೆ ತೆಗಿದ್ದಾರೆ, ಈಗ ಪುತ್ತೂರು ಅಂತ ಮಾತ್ರ ಹಾಕಿದ್ದಾರೆ. ಏನು, ಈಗ ಪಡುಮಲೆ ತೆಗೆದು ಪುತ್ತೂರು ಅಂತ ಹಾಕಿದ್ದಾರೆ. ನೀವು ನೋಡಿ, ಅವರ ಗೆಜ್ಜೆಗಿರಿಗೆ ಸನ್ಮಾನ ಮಾಡಿದರೆ ಯಾರು ಬರ್ತದೆ ಅದರಲ್ಲಿ, ಅವರ ಹಾಗೆ ಹೋಗ್ತಾರೆ. ನಾನು ಕೇಳ್ತಾ ಇದ್ದೇನೆ, ನೀವು ಒಬ್ಬ ರಾಜಕಾರಣಿ ಏನಾದ್ರೂ ಸ್ವಲ್ಪ ಲಂಚ ತಗೊಂಡ್ರೆ ಪೇಪರ್ನಲ್ಲಿ ಹಾಕ್ತೀರಾ, ಒಬ್ಬ ಮಂತ್ರಿಗೆ ಮಾಡಿದ್ರೆ ನೀವು ಹಾಕ್ತೀರಾ. ಇದೊಂದು ಎಷ್ಟು ದೊಡ್ಡ ಹಗರಣ ಗೊತ್ತಿದೆಯಾ? ನಾನು ಹೇಳಬಾರ್ದಿತ್ತು, ನಾನು ಇಷ್ಟವರೆಗೆ ಬಾಯಿ ಬಿಟ್ಟಿಲ್ಲ. ನನ್ನ ಬಗ್ಗೆ ಅವರು ಈ ರೀತಿ ಮಾಡಿದರೆ, ಖಂಡನೆ ಮಾಡಿದರೆ ನಾನು ಏನು ಮಾಡಿಲ್ಲ, ಅವ್ರು ಸುದ್ದಿ ತೆಗಿಲ್ಲ. ಅದಕ್ಕೆ ಸುದ್ದಿ ತೆಗಿಸಬೇಕಂತ ಪತ್ರಕರ್ತರು ಕೇಳಿದ್ದು ನಾನಲ್ಲ. ಅದು ಯಾಕೆ ಅಂತ, ಅದು ಕೋಟಿ ಚೆನ್ನರಿಗೆ ಹೇಳಿಸುವುದು. ಈಗ ಸತ್ಯ ಅಂದ್ರೆ ಕೋಟಿ ಚೆನ್ನರಿಗೆ ಆಗಿದೆ. ಈಗ ಗೊಂದಲ ನಮ್ಮಲ್ಲಿಲ್ಲ, ಅವರಲ್ಲಿ ಬಹಳಷ್ಟು ಗೊಂದಲ ಆಗಿದೆ. ಇನ್ನು ಯಾವಾಗ ರಕ್ತಪಾತ ಆಗುತ್ತೆ ನನಗೆ ಗೊತ್ತಿಲ್ಲ. ಫಸ್ಟಿಗೆ ಇನ್ಸಿಡೆಂಟ್ ಏನಾಯ್ತು ಗೊತ್ತಾ? ಅದರ ಅಧ್ಯಕ್ಷರಾಗಿದ್ದವರು ಕಂಕನಾಡಿ ಗರೋಡಿಯ ಚಿತ್ತರಂಗ. ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು ಅಂತ ಕೇಳಿ ಪ್ರಶ್ನೆ ಕೇಳಿದವರ ಹತ್ರ.
ಯಾಕೆ ರಾಜೀನಾಮೆ ಕೊಟ್ಟರು ಅವರಿಗೆ? ಅವರ ಸುರಿಗೆ ಹೋರಾಟ ಮಾಡಿದ್ರು, ಅವ್ರು ಭಾಳ ಜೋರಿನಲ್ಲಿ ಹೋಯ್ತು. ಅವರಿಗೆ ಗೊತ್ತಾಯ್ತು ಇದು ನಾಳೆ ನನಗೆ ಮುಖ ನೋಡುದು ಹೇಗೆ ಸಮಾಜದವರದ್ದು, ಇದೆಲ್ಲ ಡೋಂಗಿ, ಇಲ್ಲಿ ಯಾವ ಸತ್ಯ ಅಲ್ಲ. ಅವ್ರಿಗೆ ಗೊತ್ತಾಗಿದೆ. ಅವರಿಗೆ ಅಲ್ಲಿಯೂ ಪ್ರಶ್ನೆ ಬಂತು, ಎಲ್ಲಿ ಕಂಕನಾಡಿಗರಡಿ ಇಲ್ಲಿ ಇದು ಹಾರಿಸಿ ನೋಡಿದ್ರು, ಹೋಗ್ಬೇಡ ಅಂತ ಹೇಳಿದ್ದು ಕೋಟಿ ಚೆನ್ನಯ್ಯ. ಚಿತ್ತರಂಜನ್ನು ರಾಜೀನಾಮೆ ಕೊಟ್ಟರು. ಹೇಳ್ತಾ ಇದ್ದೀನಿ ಸ್ವಾಮಿ, ಕೋಟಿ ಇಷ್ಟು ನಮಗೆ ಅಲ್ಲ, ನಮಗೆ ಲೆಕ್ಕ ದನ ಇಲ್ಲ, ಆದರೆ 13 ಕೋಟಿ ಸಂಗ್ರಹ ಮಾಡಿದ್ದಾರೆ ಅಂತ ಸುದ್ದಿ ಅವರು. ಎಷ್ಟು? 13 ಕೋಟಿ. ಒಂದು ತುಂಡು ಭೂಮಿ ಅವರ ಹೆಸರಿನಲ್ಲಿ ಇಲ್ಲ ಅಲ್ಲಿ. ಒಂದೇ ಒಂದು ತುಂಡು ಭೂಮಿ, 1 ಇಂಚು ತುಂಡಿಲ್ಲ. ಆ ಕಟ್ಟಿದಂತಹ ಇವರು ಕಟ್ಟಿದಾರಲ್ಲ, 13 ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಒಬ್ಬ ಇಂಜಿನಿಯರ್ ಕಳಿಸಿ ನೋಡಿ, ಇದು ನಿಜಕ್ಕೂ ತನಿಖೆ ಆಗಬೇಕು, ತನಿಖೆ ಆಗಬೇಕು. ಸಾರ್ವಜನಿಕರ ದುಡ್ಡು ತನಿಖೆ ಆಗಬೇಕು ನನ್ನ ದೃಷ್ಟಿಯಲ್ಲಿ. ಅಲ್ಲಿ ಆ ಜಾಗ ಇರುವುದು ಶ್ರೀಧರ ಪೂಜಾರಿ ಅನ್ನುವ ಹೆಸರಿನಲ್ಲಿ ಇದೆ, ಅದಕ್ಕೆ ಕನ್ವರ್ಷನ್ ಆಗಿಲ್ಲ. ಸೋಜ ನೋಡಿ, ಶ್ರೀಧರ ಪೂಜಾರಿ 1 ಎಕರೆ 85 ಸೆನ್ಸ್, 1 ಎಕರೆ ಅಲ್ಲ, 1 ಎಕರೆ ಶ್ರೀಧರ 1 ಎಕರೆ 75 ಸೆನ್ಸ್, ಒಟ್ಟಿಗೆ 3 ಎಕರೆ ಚಿಲ್ಲರೆ ಇದೆ. ಇದು ಶ್ರೀಧರ ಪೂಜಾರಿಯ ಹೆಸರಿನಲ್ಲಿದೆ. ಇಷ್ಟು ಖರ್ಚು ಮಾಡಿದಂತಹ ಇಷ್ಟು ಜನರ ಬಿಲ್ಲವರ, ಅದು ಬಿಲ್ಲವರದು ಅಂತ ಹೇಳ್ಕೊಂಡು ಬಿಲ್ಲವ ಸಮಾಜವನ್ನ ಹೇಗೆ ವಂಚನೆ ಮಾಡಿದ್ರು ನೋಡಿ ಅವರು. ಈಗ ನಾವು ನೋಡಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅವರಿಂದ ರೆಕಾರ್ಡ್ ಮಾಡಿಸಿ ತಗೊಂಡಿದ್ದೇವೆ. ಅಂದ್ರೆ ನಾಳೆ ನೀವೇನಾದ್ರೂ ಈಗ ಇಷ್ಟೊಂದು ನಾವು ತಗೊಂಡಿಲ್ಲ, ಕಲೆಕ್ಷನ್ ಮಾಡಿಲ್ಲ ದುಡ್ಡು, ಇನ್ನು ಹೋಗ್ಬೇಕಷ್ಟೇ ನಾವು. ನಾಳೆ ನೀವು ಅದು ನಿಮ್ದು ಏನಿದೆ ಅಂತ ಕೇಳಿದ್ರೆ ತೋರಿಸ್ಬೇಕಲ್ಲ, ಅದಕ್ಕೆ ರೆಡಿ ಮಾಡಿಟ್ಟಿದ್ದೀವಿ. ಇದು ಆಗದೆ ನಾವು ಮುಟ್ಟಿಲ್ಲ, ಈ ಜನ್ಮಸ್ಥಾನ ಮುಟ್ಟಿಲ್ಲ. ಯಾಕೆ ಇವರು ನಮಗೆ ಬರೆದು ಕೊಡ್ಬೇಕು, ಆನಂತರ ನಾವು ಮುಟ್ಟೋದು. ಇಲ್ಲಿ 1 ಸೆನ್ಸ್ ಕೂಡ ಅವರ ಹೆಸರು ಇಲ್ಲ. ಅವರೊಟ್ಟಿಗೆ ಉಲ್ಲಾಸಕೋಟೆ ಅಂತ ಇದು ಸುದ್ದಿಯಾಗಿ ಉಲ್ಲಾಸಕೋಟೆ ಇನ್ನೊಬ್ರು ತೆಗೆದುಕೊಂಡಲ್ಲಿ 1 ಎಕರೆ 3 ಎಕರೆ 80 ಸೆನ್ಸ್, 3 ಎಕರೆ 84 ಸೆನ್ಸು ಉಲ್ಲಾಸಕೋಟೆ ಅಂತ ತೆಗೆದುಕೊಂಡ್ರು. ಹೌದು, ನೋಡಿ, ಉಲ್ಲಾಸ್ ಕೆ ಎ ಸನ್ ಆಫ್ ವಿಠಲ ಪೂಜಾರಿ ಇವರ ಹೆಸರಿನಲ್ಲಿದೆ. ಇದು ಒಂದು ಮುಸ್ಲಿಮರಿಂದ ತೆಕೊಂಡ ಸ್ಥಳ. ಯಾರ್ದು? ಇದು ಕೂಡ ಒಂದು ಮುಸ್ಲಿಮರು ತಗೊಂಡದವ್ರು ಜಾಗ. ಅದು ಎಂಟ್ರೆನ್ಸ್ ಬೇಕು ಅದಕ್ಕೆ ಹೋಗ್ಲಿಕ್ಕೆ, ಅದಕ್ಕೆ ತಗೊಂಡಿದ್ದು. ಈ ಎಲ್ಲ ಬಿಲ್ಡಿಂಗ್ ಗಳು ಮಾಡಿದಾರಲ್ಲ, ಇದೆಲ್ಲ ಶ್ರೀಧರ ಪೂಜಾರಿ ಇದೆ. ಏನ್ ಹೇಳ್ತಾರೆ ಅದಕ್ಕೆ? 13 ಕೋಟಿ ಖರ್ಚು ಮಾಡ್ತೇನೆ ಅಂತ ಹೇಳ್ತಾರೆ. ಯಾರ ಜಾಗದಲ್ಲಿ? ಗಿಜ್ಜಗಿರಿ ನಂದನ ಬಿತ್ತಿನ ಹೆಸರಿನಲ್ಲಿ 1 ಸೆನ್ಸ್ ಜಾಗ ಇಲ್ಲ. ಇದು ಬಿಲ್ಲವ ಸಮುದಾಯ ಮಾಡಿದ ಅನ್ಯಾಯ ಅಲ್ವಾ? ಶ್ರದ್ಧೆ, ಭಕ್ತಿ, ನಂಬಿಕೆ, ಪ್ರಾಮಾಣಿಕತೆಗೆ ಬಿಲ್ಲವ ಸಮುದಾಯ ಮೊದಲ ಸ್ಥಾನ ಇರ್ತದೆ. ಎಂತ ಒಂದು ನಂಬಿದವರಿಗೆ ಕೊರಳು ಕೊಡುವಂತ ಜಾತಿ ಬಿಲ್ಲವರು, ನಂಬಿದವರಿಗೆ ಕೊರಳು ಕೊಡತಕ್ಕಂಥ ಬಿಲ್ಲವರು. ಅಂತಹ ಬಿಲ್ಲವರನ್ನ ಈಗ ಮೋಸದಿಂದ ಇವರು ಏನೇನೋ ಮಾಡಿ ಯಾವುದೋ ಕಾರಣ ಮೂಲಸ್ಥಾನ ಹಿಡ್ಕೊಂಡು, ಜನರಿಗೆ ಗೊತ್ತಿಲ್ಲ ಮೂಲಸ್ಥಾನ ಯಾರು ಅಧ್ಯಯನ ಮಾಡಿ, ನೀವು ಬೇಕಾದ್ರೆ ಕೇಳಿ. ಎಷ್ಟೋ ಜನರಿಗೆ ಇದು ಓದಿದ್ದೇ ಗೊತ್ತಿಲ್ಲ, ಗೊತ್ತಿದ್ದವರಿಗೆ ಮಾತ್ರ ಗೊತ್ತಿರೋದು ಅದು ಅಲ್ಲ ಅಂತ. ಅದು ಹೇಳಲಿಕ್ಕೆ ಧೈರ್ಯ ಇಲ್ಲ. ನಾನು ಕೇಳಿದೆ ಕೆಲವರ ಹತ್ರ, ಸರ್ ನಿಮಗೆಲ್ಲ ಗೊತ್ತಿದ್ದು ಯಾಕೆ ಸಂಬಂಧ? ಏರಿಗಾರ ಸ್ವಾಮಿ ನಾನು ಫಿಟ್ ಹಾಕಿರೋದನ್ನ ಹೆಂಗ್ಲೇ ತಡೆಯರಾಗಲ್ಲ ಅಂದ್ರೆ ರೌಡಿಜಮ್ ಹೇಳ್ತದೆ. ನೀವು ನೋಡಿ ಸಾಮಾಜಿಕ ಜಾಲದಲ್ಲಿ ನನಗೊಂದು ಬೈಯುವುದು ನೋಡಿ ನೀವು ಎಂತೆಂತ ಬೈತಾ ಇದ್ದಾರೆ. ಅವರ ಮುಖ ನೋಡಿ ಎದುರಿನಲ್ಲಿ. ಅವನು ರಾತ್ರಿ ಬಾರ್ನಲ್ಲಿ ಕೂತ್ಕೊಳ್ಳೋದು, ನಾವು ಕುಡಿದಿಲ್ಲ, ಬಾರ್ನಲ್ಲಿ ಕೂತು ಬೆಳಿಗ್ಗೆ ಆಗಿ ಹೋಗಿ ಬರೆಯೋದು. ಇಂಥವರೇ ಇರೋದು ಅದರಲ್ಲಿ. ಈಗ ನನಗೆ ಆಗುತ್ತೆ ಇತಿಹಾಸ, ಬೇಸರ ಮಾಡ್ಕೊಳ್ಬೇಡಿ. ಕೋಟಿ ಚೆನ್ನಯ್ಯರ ಹತ್ಯೆಗೆ ಸಂಚು ಹೂಡಿದವ ಯಾರು ಅಂತ ಕೇಳಿದ್ರೆ, ಪಂಜದ ದೇವಬಳ್ಳಾರನ ಮಂತ್ರಿ ಆಗಿರ್ತಕ್ಕಂಥ ಚಂದುಗಿಡಿ. ನೀವು ಕತೆ ಓದಿ. ಕೇಮರಬಳ್ಳಾರನ ಮಂತ್ರಿ ಆಗಿರ್ತಕ್ಕಂಥ ಚಂದುಗಿಡಿ ಯಾವ ಜಾತಿವಾ ಗೊತ್ತಿದೆ ನಿಮಗೆ? ಪತ್ರಕರ್ತರ ಕೇಳ್ತಾ ಇದ್ದಾನೆ, ಚಂದುಗಿಡಿ ಯಾವ ಜಾತಿಗೆ ಸೇರಿದವನು? ಬಿಲ್ಲವ ಜಾತಿಗೆ ಸೇರಿದವನು. ಕೋಟಿ ಚೆನ್ನಯ್ಯರು ಪಡುಮಲೆ ಬಿಟ್ಟು ಪಂಜ ಕಡೆ ಹೋದಾಗ ಪಡುಮಲೆಯಲ್ಲಿ ತನ್ನ ಸಾಯನ ವೈದ್ಯ ಮಾವ ಆಗುವುದು, ಈಗ ದೇವಿ ವೈದ್ಯದನ್ನ ಸಾಕಿದಂತ ಹೇಳಿಕೊಂಡು ಅವರಿಗೆ ಮಾವ ಆಗಿದೆ. ಮಾವನ ಕಾಶಾ ತಂಗಿ ಕಾಂತನ ವೈದ್ಯ ಮೊದಲ ಹೆಂಡತಿ ದೇವಿ ವೈದ್ಯದಿಯ ಮಗಳು ಕಿನ್ನಿದಾರನ ಮನೆ ಪಂಜದಲ್ಲಿ ಇವತ್ತಿಗೂ ಇದೆ.
ಎಡಮಂಗಲದಲ್ಲಿ ಇವತ್ತಿಗಿದೆ, ನೀವು ಹೋಗಿ ನೋಡ್ಬೋದು. ಇವತ್ತಿಗೂ ಆ ಮನೆ ಇದೆ, ಅದ್ರ ಮನೆ ಇದೆಯಲ್ಲ, ಇಟ್ಟಿದ್ದಾರೆ, ತೋರಿಸುತ್ತೆ ಅವರಿಗೆ. ಅಲ್ಲಿ ಕೋಟಿ ಚೆನ್ನಯ್ಯರು ಪಂಚಕ ಪ್ರವೇಶ ಮಾಡಿದಾಗ ಅವರನ್ನ ಕತ್ತಲೆ ಕೋಣೆಯಲ್ಲಿ ಇಟ್ಟವರೇ ಈ ಬಿಲ್ಲವಾಗಿರ್ತಕ್ಕಂಥ ಚಂದುಗಿಡಿ. ಅದನ್ನ ಹೇಳಿದ್ರು ಮಧ್ಯದಲ್ಲಿ, ಕತ್ತಲೆ ಕೋಣೆಡುವುಲ್ಲ ಗೊತ್ತು ಕೊಡ್ಲ ಓ ಬರಮ್ಮ ಅಂತ ಹೇಳಿದ್ರಲ್ಲ. ಕತ್ತಲೆ ಕೋಣೆಡುವುಲ್ಲ ಸಾಧಿತೋ ಜಾವು ಹೋಲ್ಲ. ಯಾರು ಕೇಳಿ ಸ್ವಾಮಿ, ಈ ಕೋಟಿ ಚೆನ್ನಯ್ಯನ ಕತ್ತಲಾಗಿದ್ದು ಯಾರ? ಅವನು ಬಿಲ್ಲವ ಒಬ್ಬ ಚಂದುಗಿಡಿ. ಇವತ್ತು ಹೆಣ್ಮೂರನ ದೇವಬಳ್ಳಾಲರಿಗೆ ಹೋಗಿ ಅಲ್ಲಿ ಕೂಡ ಇವರಿಗೆ ಇಲ್ಲಿ ನಿಜವಾದಂತಹ ಪೆರುಮಾಳ್ ಬಳ್ಳಾಲರ ಇವರನ್ನು ಕೊಲ್ಲಿಕ್ಕೆ ಕಾರಣನೇ ಬಿಲ್ಲವ ಅವನಾಗಿರ್ತಕ್ಕಂಥ ಚಂದುಗಡಿ. ಅದೇ ಚಂದುಗುಡಿಯ ಬುದ್ಧಿಯನ್ನು ಇಲ್ಲಿ ಇವರು ಅವರ ಚರಿತ್ರೆಯನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಅದು ನನಗೆ ಬೇಸರ. ಕೋಟಿ ಚೆನ್ನಯ್ಯ ಭಕ್ತಿ ಇದ್ದವರು ಖಂಡಿತ ಕೆಲಸ ಮಾಡೋದಿಲ್ಲ, ಆದರೆ ಚಂದುಗಿಡಿಯ ಅನುಯಾಯಿಗಳು ಇಂಥ ಕೆಲಸ ಮಾಡ್ತಾರೆ. ಅಲ್ಲ, ನೀವು ಆವಾಗಲೇ ಗೊತ್ತಾಗಿದೆ, ಸ್ವಲ್ಪ ಗೊತ್ತಾಯ್ತಲ್ಲ. ನಾನು ಹೇಳಿದ್ದೇನೆ, ಅದಕ್ಕೆ ಈ ಜನ್ಮಸ್ಥಾನ ತೆಗೆದು ಮೂಲ ಸ್ಥಾನ ಹಾಕಿದ್ದು, ಬೇರೆ ಯಾರಿಗೂ ಅಲ್ಲ. ಅದನ್ನು ಸರಿ ಮಾಡಬೇಕಾದ್ರೆ ಅವ್ರಿಗೆ ಅದನ್ನು ಮಾಡ್ಲಿಕ್ಕೆ ಹೊಟ್ಟೆ ಆ ಜನ್ಮಸ್ಥಾನ ಬೋರ್ಡ್ ಇತ್ತು. ಜಯಸ್ವರ್ಣರ್ ಅಂತ ಹೇಳಿದ್ದೇನೆ, ಜಯಸ್ವರ್ಣರ್ ಕರೆಸಿದ್ದಾರೆ. ಮುಲ್ಕಿಯ ಬಿಲ್ಲವ ಮಹಾಮಂಡಲದಲ್ಲಿ ಸಭೆ ಆಗಿದೆ. 3 ಸಲ ನಾವು ಮೀಟಿಂಗ್ ಮಾಡಿದ್ದೀವಿ. ಜಯಸ್ವರ್ಣ ಹೇಳಿದ್ದೇವೆ, ಸರ್ ನೀವು ಪುಸ್ತಕ ಓದಿ ಅಂತ ಹೇಳಿದ್ದೀವಿ. ಆ ವಿಷಯಕ್ಕೆ ನಾವೇ ಪ್ರಸ್ತಾಪ ಮಾಡಿದ್ದೇವೆ. ನಾವು ಅಲ್ಲೇ ಅಲ್ಲ, ಬೇಡ ನೀವು ಬಿಡಿ, ನಾನು ಹೇಳ್ತೇನೆ. ಬೇಡ ನೀವು ಬಿಡಿ, ನಾ ಮತ್ತೆ ಅವ್ರದ್ದು ಹೇಳ್ತಾರೆ. ನೀವು ಊರಿನವ್ರಿಗೆ ಕೇಳಿ, ನಾವು ಹೇಳಿದಿಲ್ಲ. ನಾನು ಹೇಳಿದ್ದೀನಿ ಗಿರಿಧರ್ರೆ, ಜಯಸ್ವರ್ಣ ಅಂತ ಹೇಳಿದ್ರು ರಡ್ಡಿಗಟ್ಟೆ ಲಾವಡು ಅಂತ ಹೇಳಿದರು. ರಡ್ಡಿಗಟ್ಟೆ ಲಾವಡು ಗರಟಿ ಓಲಾವಡು ಸ್ವಾಮಿ ಎಲ್ಲವೂ ಪ್ರಶ್ನೆ ಆಯ್ತು. ನನ್ನ ಪ್ರಶ್ನೆ ಜನ್ಮಸ್ಥಾನ ಮತ್ತು ಮೂಲ ಸ್ಥಾನ, ಅದರ ಬಗ್ಗೆ ಮಾತ್ರ ಚರ್ಚೆ. ನೀವು ಬಿಲ್ಡಿಂಗ್ ಕಟ್ಟೋದಕ್ಕೆ ನನ್ನ ಚರ್ಚೆ ಇಲ್ಲ, ಗರಡಿ ಕಟ್ಟೋದಕ್ಕೆ ಚರ್ಚೆ ಇಲ್ಲ, ತವರು ಮನೆ ಕಟ್ಟೋದಕ್ಕೆ ಚರ್ಚೆ ಇಲ್ಲ, ಸಾಯನ ವೈದ್ಯರ ಮನೆ ಮಾಡ್ತಾರೆ, ನಮ್ಗೆ ಯಾವುದೇ ಚರ್ಚೆ ಇಲ್ಲ. ನಮ್ಗೆ ಮಾಡಲಿ, ನಮ್ಗೆ ಸಪೋರ್ಟ್ ಮಾಡ್ತೀನಿ ನಾನು. ಆದರೆ ಜನ್ಮಸ್ಥಾನ ಮತ್ತು ಮೂಲ ಸ್ಥಾನವನ್ನಂತ ಬೋರ್ಡ್ ಆಗ್ತಿರಲ್ಲ, ಆ ಒಂದು ಕಾರಣಕ್ಕೆ ಮಾತ್ರ ನಾನು ವಿರೋಧ ಮಾಡ್ತೀನಿ. ನೀವು ಬೇಕಾದರೆ ಅಷ್ಟಮಂಗಳ ಪ್ರಶ್ನೆ, ಅದು ಸಮಾಧಿ ಕೂಡ ಅಲ್ಲಿಲ್ಲ. ಸಮಾಧಿ ಇಲ್ಲೇ ಇರೋದು ಪಡಮಲೆಯಲ್ಲಿ, ಅದಕ್ಕೆ ಏರ್ಪಟ್ಟಿ ಹೇಳ್ಬೋದಲ್ಲ, ಪಡಮಲೆ ಏರ್ಪಟ್ಟಿಯಲ್ಲೇ ಇರೋದು. ನೀವು ಬಂದು ನೋಡಿ, ಕಣ್ಣಲ್ಲಿ ಕಣ್ಣು ನೋಡ್ಬೇಕು, ಕಣ್ಣಾರೆ ಕಂಡರು ಪರಾಮರಿಸಿ ನೋಡ್ಬೇಕು ಅಂತ ಹೇಳ್ತಾರೆ. ಆಯ್ತು. ಜಯಸ್ವರ್ಣ ಹೇಳಿದ್ರು, ನಾನು ಅಷ್ಟಮಂಗಲ ಪ್ರಶ್ನೆಯನ್ನ ನನ್ನ ಖರ್ಚಿನಲ್ಲೇ ನಾನು ಮಾಡಿಸ್ತೇನೆ, ಮತ್ತು ಆ ಪ್ರಶ್ನೆಯಲ್ಲಿ ಏನು ಬರುತ್ತದೋ ಅದಕ್ಕೆ ನೀವು ಭದ್ರ ಅಂತ ಹೇಳಿದಾಗ ಹರಿಕೃಷ್ಣ ಬಂಟ್ವಾಳ ಹೇಳಿದೆ 100% ಅಲ್ಲಿ ಅದು ಅಲ್ಲ ಅಂತ ಆದ್ರೆ ನಾನು ಬಿಟ್ಟೇ ಬಿಡ್ತೇನೆ, ನನಗೆ ಏನು ತೊಂದರೆ ಇಲ್ಲ, ನೀವು ಮಾತ್ರ ಅದು ನೀವು ಮಾಡಬೇಕು. ಎಸ್ ಮಾಡಿ ಆಯ್ತು, ಅವರಲ್ಲಿ ಹೇಳಿತು. ಆಗ ಚಿತ್ತರಂಜನ್ ಅಧ್ಯಕ್ಷರಾಗಿದ್ದರು. ಆಗ ನನಗೂ ಚಿತ್ತರಂಜನ್ಗೆ ಸ್ವಲ್ಪ ಮಾತಿನ ಚಕಮಕಿ ಆಗಿದೆ. ಆಯ್ತು, 1 ವಾರದ ನಂತರ ಜಯಸ್ವರ್ಣರವರು ನನ್ನನ್ನು ಕುದ್ರೋಳಿಯ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಹೇಳಿದರು. ಬಂಟ್ವಾಳ್ರೆ ದೇವಸ್ಥಾನಕ್ಕೆ ಬನ್ನಿ ಅಂತ. ಇದು ಕುದ್ರೋಳಿ ಸಾಕ್ಷಿ. ನನಗೆ ಸುಳ್ಳು ಹೇಳಿನ ಅಗತ್ಯ ಇಲ್ಲ. ಅವರು ಪಾಪ ಇವತ್ತಿಲ್ಲ. ಅಲ್ಲಿ ಬಂದು ಹೇಳಿದ್ರು, ಬಂಟ್ವಾಳ್ರೆ ಆಕಲಿಗೆ ಬಡ್ಚಿಗೆ ರುಂಬು ಎಂಚಿನ ವಂಚನೆ ಆಕಲ ಅವಲೇ ಮಲ್ಕೊಂಡಿಗೆ ಅಂಚೆ ಅದು ದಾದ ಆಕಲು ಮಲ್ಪಾಡು ಈ ರೀತಿ ಮಲ್ಕೊಳ್ಳಿ ಅಂತ ಹೇಳಿದ್ರು. ನಾನು ಹೇಳ್ಬೇಕು ಗಿರಿಧರ್, ಆದ್ರೂ ನನಗೆ ಅಲ್ಲ, ಅದು ಸುದ್ದಿ 13 ಕೋಟಿ ಸಂಗ್ರಹ ಆಗಿದೆ ಅಂತ ಯಾರು ಈಗ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಮುಖಾಂತರ. ದಯವಿಟ್ಟು ಹಣ ಕೊಟ್ಟವರ ಹತ್ರ ನಂದೊಂದು ಪ್ರಾರ್ಥನೆ, ನೀವು ಆ ಜಾಗವನ್ನ ನಿಮ್ಮ ಗೆಜ್ಜೆಗಿರಿ ಕ್ಷೇತ್ರದ ಟ್ರಸ್ಟ್ಗೆ ಮಾಡ್ಬೇಕಲ್ಲ. ನಿಮ್ಮ ಜಾಗ ನಿಮ್ಮ ಹೆಸರಲ್ಲಿ ಇಲ್ಲ. ನೀವು ಯಾರ ಜಾಗದಲ್ಲಿ ನೀವು ತಿನ್ಲಿಕ್ಕೆ ಮಾಡಿದ್ದು? ಈ ಜಾಗದ ಇಲ್ಲಿ ಈಗ ಹೋಗ್ತಾರೆ ದುಡ್ಡು ನೋಡಿ, ದುಡ್ಡಿಗೆ ಲೆಕ್ಕ ಇಲ್ಲ. ಈಗ ದುಡ್ಡು 58 ಲಕ್ಷ ಈಗ ಹೇಳ್ತಾರೆ. ಮೊನ್ನೆ ಈಗ ನಾವು ಸ್ವಾಮಿ ನಾನು ನಿಮ್ಮ ಮುತ್ರ ಹೇಳ್ತಾ ಇದ್ದೇನೆ, ನನಗೆ ಅದರ ಬಗ್ಗೆ ಯಾವುದೇ ಇದಿಲ್ಲ. ನನ್ನ ಹೋರಾಟ ಇರೋದು ಜನ್ಮಸ್ಥಾನ ಮತ್ತು ಮೂಲಸ್ಥಾನ. ನೀವು ಪತ್ರಿಕೆ ಹೇಳಿ, ನೀವು ಅದನ್ನು ನನ್ನ ಪ್ರಶ್ನೆ ಏನು ಗೊತ್ತಾ, ಈ ಜನ್ಮಸ್ಥಾನ ಮತ್ತು ಮೂಲಸ್ಥಾನ ಅದರ ಬಗ್ಗೆ ಮಾತ್ರ. ಇನ್ನು ಅದು ಗದ್ದೆ ಅದು ಯಾರ್ಯಾರ್ದು ಕೈಯಲ್ಲಿ, ನನ್ನ ಕೈಯಲ್ಲಿ ಇಲ್ಲ. ಅವ್ರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ನಾವು ಅಲ್ಲಿ ಹೋಗ್ಲಿಲ್ಲ. ಯಾಕಂದ್ರೆ ನಮ್ಗೆ ಆದೇಶ ಇದೆ. ನೀವು ಇವ್ರು ಯಾರ್ದು ಅಲ್ಲ, ನಮ್ಗೆ ಈಗ ಆದೇಶ ಆದದ್ದು. ಈಗ ನಾನು ಕೇಳುದು ನಿಮ್ಮ ಯೋಜನೆ ಏನು? ನಮ್ದು ಒಂದು ಸಮಾಧಿ, ಒರಿಜಿನಲ್ ಸಮಾಧಿ, ಬೆಮ್ಮೆರ ಗುಡಿ,
ಅದು ಮುಖ್ಯ. ಇನ್ನೊಂದು ಜನ್ಮಸ್ಥಾನ ಮತ್ತೆ ನಿಮ್ಮ ಯೋಜನೆ ಅಷ್ಟೇ. ನಮ್ಮ ಈಗಿನ ಮಟ್ಟ ಅಷ್ಟೇ. ಆದರೆ ನಾವು ಈ 8 ಎಕರೆ ಸ್ಥಳ ಇದೆಯಲ್ಲ ಕಂಬಳಗಡ್ಡೆ, ಅವರ ಹತ್ರ ನಾವು ಮಾತುಕತೆ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ. ಧರ್ಮಕ್ಕೆ ಕೊಡ್ತಾರ ಕೇಳೋದು, ದುಡ್ಡು ಕೊಡೋದು ಆದರೆ ನಾವು ನೋಡಬೇಕು. ಆದರೆ ಸರ್ಕಾರ ತೆಗೆದುಕೊಂಡು ಕೊಡ್ಬೋದು. ಒಂದು ವೇಳೆ ಸರ್ಕಾರ ನಾವು ಇದಕ್ಕೆ ಟ್ರಸ್ಟ್ ಇದೆ, ನಂಬಿಕೆ ಇದ್ರೆ ಕೊಡ್ಬೋದು ನಮ್ಮಲ್ಲಿ. ಆದರೆ ನಮ್ಮದು ಉದ್ದೇಶ ಇದನ್ನು ಶಾಶ್ವತವಾಗಿ ಈ ದೇಶದ ಸೊತ್ತಾಗಿ ಉಳಿಸಬೇಕು ಅನ್ನೋದಷ್ಟೇ. ನಮಗೆ ಟ್ರಸ್ಟಿಗೆ ನಮಗೆ ಆಸೆ ಇಲ್ಲ, ನಮಗೆ ಇದರಲ್ಲಿ ಅಧಿಕಾರ ಬೇಕು ಬೇಡ ನಮಗೆ. ಸರ್ಕಾರಕ್ಕೆ ಮನವಿ ಮಾಡ್ತೇವೆ, ಖಂಡಿತ ಮಾಡ್ತೀವಿ, ಇವತ್ತೆಲ್ಲ ನಾಳೆ ಮಾಡ್ತೀವಿ. ಯಾಕಂದ್ರೆ ನಮಗೆ ದುಡ್ಡಿನ ವ್ಯವಸ್ಥೆ ಆಗದಿದ್ರೆ ನೋಡಿ, ಇದನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಅಲ್ಲಿ ನೋಡುವಂತಾಗಲಿ. ಅದ್ರ ಬೇಕಾದ್ರೆ ಹಾಗೆ ಇಡಿ, ಅದರಲ್ಲಿ ನೀವು ಕನ್ಸ್ಟ್ರಕ್ಷನ್ ಮಾಡಬೇಡಿ, ಅದಕ್ಕೊಂದು ವ್ಯವಸ್ಥೆ ಮಾಡಿ, ಅದು ಒಂದು ಜೀವಂತವಾಗಿ ಇರಲಿ. ಮುಂದಿನ ಪೀಳಿಗೆ ಕೋಟಿ ಜನರು ಇದರಲ್ಲಿ ಕಂಬಳ ಓಡಿಸಿದ್ದಾರೆ, ಗದ್ದೆ ಉತ್ತಿದ್ದಾರೆ, ಇಲ್ಲಿ ಬೆಳೆದಿದ್ದಾರೆ, ಧರ್ಮ ನ್ಯಾಯಕ್ಕೋಸ್ಕರ ಅವರು ಹೋರಾಟ ಮಾಡಿದ್ದಾರೆ ಅನ್ನುವಂಥದ್ದು ಮುಂದಿನ ಪೀಳಿಗೆ ಸಿಗಲಿ. ಅದು ನಮ್ಮ ಪ್ರಶ್ನೆ ಹೊತ್ತು ಮತ್ತೇನಲ್ಲ. ಈ ಗೊಂದಲ ನಿವಾರಣೆ ನಾವು ಜೇಡರ್ ಅಂತ ಹೇಳಿದ್ದೇವೆ, ಜೇಡನ್ನ ಬೇಡ ಅಂತ ಹೇಳಿದ್ದಾರೆ, ಅವರು ಒಪ್ಪುದಿಲ್ಲ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಾವು ಬಿಟ್ಟಿದ್ದೇವೆ. ಅಲ್ಲ ನೀವು ಇದೇ ಇಷ್ಟು ದೊಡ್ಡ ಧ್ವನಿಯನ್ನು ಅವತ್ತೇ ತೆಗೆದಿದ್ರಿ. ಅಲ್ಲಣ್ಣ, ಈ ಹೇಳಿ ಆಯ್ತಲ್ಲಣ್ಣ, ಜಯಸ್ವಣ್ಣ 3 ಸಲ ಮೀಟಿಂಗ್ ಆಗಿದ್ರಿ, ಹೌದು ಯಾವುದಾದ್ರೂ ಅವ್ರು ಒಪ್ಪುದಿಲ್ಲ. ಈಗ ನೀವು ಹೇಳಿ ಅಂದ್ರೆ ಪ್ರಯೋಜನ, ಇಷ್ಟೆಲ್ಲ ಹಣ ಜನರು ಕೊಟ್ಟಾಗಿದೆ, ಅಷ್ಟು ದೊಡ್ಡ ಮೆರವಣಿಗೆ ಆಗಿದೆ, ಅಲ್ಲಿ ಕೆಲಸ ಎಲ್ಲ ಆಗಿ ಈಗ ನೀವು ಮಾತಾಡಿ ಏನ್ ಪ್ರಯೋಜನ ಅಂತ. ಈಗ ಜನರಲ್ಲಿ ಇನ್ನಷ್ಟು ಗೊಂದಲ ಆಗುದಲ್ವಾ ಅಂತ. ಅಲ್ಲ, ಗೊಂದಲ ಅಂತ ಹೇಗೆ? ಯಾರು ಗೊಂದಲ ಮಾಡಿದ್ದು? ಹೌದು, ನೀವು ಸಹ ಗೊಂದಲ ಮಾಡಿ. ನಾವು ಗೊಂದಲ, ನಾವು ಇವತ್ತು ಕೂಡ ಆವತ್ತು ಹೋರಾಟ ಮಾಡಿದ್ದು ಒಂದೇ, ಜನ್ಮಸ್ಥಾನ ಸಿಗಬೇಕು, ಇರ್ಬೇಕು. ಹಾಗೆ ಜಾಗ ಕೈಯಲ್ಲಿ ಅವರ ಕೈಯಲ್ಲಿ ಇಲ್ಲ, ಅದೆಲ್ಲ ಇವತ್ತು ನೀವು ಹೇಳ್ತಾ ಇದ್ದೀರಲ್ಲ. ನೀವು ಮತ್ತೆ ಅಲ್ಲ, ಈಗ ನಾನು ಕೇಳಿದ್ದು ಪತ್ರಿಕೆ ನೀವು ಇದ್ದೀರಲ್ಲ ಸರ್, ಅಲ್ಲ ನಿಮಗೆ ನೀವು ಅವರ ಪ್ರಶ್ನೆ ಕೇಳ್ಬೋದಲ್ಲ, ಇದು ನಿಮಗೆ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳ್ಬೋದಲ್ಲ. ಈಗ ನಾವು ನಿಮಗೆ ತೋರಿಸಿದೆವು, ಜಾಗ ಮಾಡಿದ್ರೆ ನಾವು ಮಾಡಿದ್ದೇವೆ, ಹೌದಲ್ಲ. ನಮಗೆ ಈಗ ಹೋಗಿ ನಾಳೆ ಇವರ ಸ್ಥಳದಲ್ಲಿ ಕಟ್ಟಬಹುದು, ನಾವು ಕಟ್ಟಲಿಕ್ಕೆ ಹೋಗುದಿಲ್ಲ. ನಮಗೆ ಸ್ವಾಧೀನ ಬಂದ ನಂತರ, ನಮಗೆ ಸಿಕ್ಕಿದ ನಂತರವಷ್ಟೇ ನಾವು ಕಟ್ಟೋದು. ದಿಟ್ಸ್ ಎ ಕಾಮನ್ ಸೆನ್ಸ್. ನೀವೊಂದು ನೀವು ಹೋಗಿ ಇಲ್ಲಾದ್ರೆ ಬಿಲ್ಡಿಂಗ್ ಹಾಕ್ತೀರಾ, ಸೀದಾ ಹೋಗಿ ಹಾಕ್ತೀರಾ? ಪ್ರಶ್ನೆ ಹೋಗಿ ಹಾಕ್ತೀರಾ? ಅದಕ್ಕೆ ನೀವು ಗೊಂದಲ ಮಾಡಿದ್ರೆ ಹೇಳಿದ್ರೆ ನಾವೇನು ಉತ್ತರ ಕೊಡೋದು? ಅದು ಗೊಂದಲ ಅಲ್ಲ, ಗೊಂದಲ ಅವರಲ್ಲಿದೆ, ದಿನಂಪ್ರತಿ ಗೊಂದಲ ಇದೆ. ಅಲ್ಲಿ ಹೋಗಿ ಡಬ್ಬಿಗೆ ಇವರು ಕೈ ಹಾಕುದು, ಅವರು ಕೈ ಹಾಕುದು, ಅಲ್ಲಿ ಘರ್ಷಣೆ ಆಗ್ತಾ ಉಂಟು. ಅದು ಗೊತ್ತಾ ನಿಮಗೆ? ನಾವು ಅವರ ನೋಡಿ, ನಮಗೆ ಯಾಕೆ ಅದರದ್ದು ಪ್ರಶ್ನೆ? ನಾವು ಹೇಳುದು ನಮ್ಮದು ಪ್ರಶ್ನೆ ಎರಡಷ್ಟೇ. ಪಡುಮಲೆಯಲ್ಲಿ ಗರಡಿ ಕಟ್ತೀರಾ? ಹೌದು, ತಾಯಿ ಗರಡಿ, ರಿಯಲ್ ಜನ್ಮಸ್ಥಾನದ ಗರಡಿ ಕಟ್ತೇವೆ ನಾವು ಅಲ್ಲಿ. ಗರಡಿ ಕಟ್ತೀರಾ? ಅದು ಕೊಟ್ಟು ಕಟ್ತೇವೆ 100%. ಪಡುಮಲೆ ಸಿಮೆಂಟ್ ಬಿಟ್ಟು ಬಂದವರು ನೋಡಿ, ಕಾಯ ಬಿಟ್ಟು ಮಾಯ ಸೇರಿದ ಬಿಟ್ಟ ದೇವರಿಗೆ ಗಡಿ ಇದೆ ರೀ. ಈಗ ಅದು ಗಿಜ್ಜರಗಿರಿ ಅಂತ ಇದೆಯಲ್ಲ, ಅಲ್ಲಿ ಗರಡಿ ಇದ್ದಾರಲ್ಲ, ಅದು ಪಡುಮಲೆ ಸೀಮೆಗೆ ಸಂಬಂಧಪಟ್ಟದ್ದು. ಅಲ್ಲಿ ಹೇಗೆ ಗರಡಿ ಆಯ್ತು ಹಾಗಾದ್ರೆ? ನೋಡಿ ನಾನು ಹೇಳ್ತೇನೆ ಒಂದು ನಿಮ್ಗೆ ಜಸ್ಟ್ ಪಡುಮಲೆಯಲ್ಲಿ ಒಂದು ಚಾರ್ಜ್ ಹಾಕಿ ಹೊರಗೆ ಬಂದವರು, ನಮ್ಗೆ ಬೇಡ ಅಂತ ನೀವು ಹೇಗೆ ಗರಡಿ ಕಟ್ತೀರಿ ಅಲ್ಲಿ? ಅಲ್ಲಿ ನೋಡಿ, ನಿಮಗೆ ಒಂದು ಹೇಳ್ತೇನೆ, ಚಾಲೆಂಜ್ ಏನು ಮಾಡಿಲ್ಲ. ಇಲ್ಲ ಚಾರ್ಜ್ ಮಾಡಿ ಮನುಷ್ಯ ಕ್ರಿಯೇಟ್ ಮಾಡಿ ಇಲ್ಲಿ ಕಳಿ ಅವರು ಓದೊಂದು ಪಂಜಕ್ಕೆ ಇವರು ಪೆರುಮಾಳ್ ಬಲ್ಲಾಳ ರಿಲೇಟಿವ್ ಅಲ್ಲೇ ಕ್ಯಾರಫ್ ಅಲ್ಲೇ ಓದದ್ದು. ನೋಡಿ, ಒಂದು ಇದು ನಾನು ಬರ್ತದಲ್ಲ, ಪಂಜ ಮಂಗೇಶ್ ರಾಯರು 1937ರಲ್ಲಿ ಬರೆದಂತ ಪುಸ್ತಕ. ಅದರಲ್ಲಿ ಕಡೆಯಗಾಗಿ 800 ದೇವಬಳ್ಳಾಳನ ಕೋಟಿ ಚೆನ್ನಯ್ಯರನ್ನು ಸುಟ್ಟು ಸುದ್ದಿ ಮಾಡಿಸಿದ ಸ್ಥಳಗಳಲ್ಲಿ ಅವರ ಸಮಾಧಿಗಳನ್ನು ಕಟ್ಟಿಸಿ ಗರಡಿಗಳನ್ನು ಏರ್ಪಡಿಸಿದನು. ಇದು ಈಗ 800 ಗೊತ್ತಾಯ್ತಲ್ಲ. ಆ ದೇವಸ್ಥಾನದ ನಿತ್ಯಾರ್ಚನೆಗೆ ಅಂದು ಕೋಟಿ ಚೆನ್ನಯ್ಯರಿಗೆ ಕಬಡೆ ಇಟ್ಟು ನಿಮಿತ್ತ ಹೇಳಿದ ಬ್ರಾಹ್ಮಣನನ್ನು ಕರೆತರಿಸಿ ಅವನಿಗೆ ಉಂಬಳಿಯನ್ನ ಕೊಟ್ಟು ಕೋಟಿಯ ಮಾತನ್ನು ನಡೆಸಿದರು. ಅದರಲ್ಲಿ ಒಂದು ಸ್ಟಾಪ್. ಸೆಕೆಂಡ್, ಪೆರುಮಾಳ ಬಲ್ಲಾಳು ಅಂದ್ರೆ ಪಡುಮಲೆಯ ರಾಜ. ಪೆರುಮಾಳ ಬಲ್ಲಾಳನು ಪಡುಮಲೆಗೆ ಹಿಂದಿರುಗಿ ಅಲ್ಲಿ ಹೊಸ ಬೀಡನ್ನ ಕಟ್ಟಿಸಿ ಕೋಟಿ ಚೆನ್ನಯ್ಯರ ಕಂಬಳದ ಗದ್ದೆ, ಈಗ ನಾನು ಹೇಳಿದಲ್ಲ, ನೀವು ಬಂದು ನೋಡಬೇಕಂತ 8 ಎಕರೆ ಸ್ಥಳ, ಆ ಕಂಬಳದ ಬಳಿಯಲ್ಲಿ ಅವರ ಗುಡಿಗಳನ್ನ ಅಂದವಾಗಿ ಮಾಡಿಸಿ ಅಲ್ಲಿ ವಿಗ್ರಹಗಳನ್ನ ಪ್ರತಿಷ್ಠೆ ಮಾಡಿ ತಾನು ಬದುಕಿರುವಷ್ಟು ಕಾಲ ದಿನಕ್ಕೆ 3 ಸಲ ಆ ಮೂರ್ತಿಗಳ ದರ್ಶನಕ್ಕೆ ಹೋಗಿ ಬರ್ತಿದ್ದರು. ಅದು ಯಾಕೆ ಮಾಡಿದ್ರು ಪಡುಮಲೆ ಕೋಟಿ? ಇದು 1932ರಲ್ಲಿ ಸ್ವಾತಂತ್ರ್ಯ ಸಿಕ್ಕುವ ಮೊದಲು ಬ್ರಿಟಿಷರ ಕಾಲದಲ್ಲಿ ಯಾವಾಗ ಜಾತಿಯ ಯಾವುದು ಇದಿಲ್ಲ, ರಾಜಕೀಯ ಪಕ್ಷಗಳಿಲ್ಲ, ಯಾವುದೂ ಇಲ್ಲ. ಆ ಕಾಲಘಟ್ಟದಲ್ಲಿ ಅಲ್ಲಿ ಪಡುಮಲೆಯಲ್ಲಿ ಕೋಟಿ ಚೆನ್ನಯ್ಯರು ಉಳುತ್ತಿದ್ದಂತಹ ಕಂಬಳದ ಕೋಣಗಳನ್ನ ಓಡಿಸ್ತಿದ್ದಂತ ಆ ಬಾಕಿಮಾರು ಗದ್ದೆಯಲ್ಲೇ ಅಲ್ಲಿ ಗರಡಿ ಅವರು ಕಟ್ಟಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ದಿನಕ್ಕೆ 3 ಸಲ ಪ್ರಾರ್ಥನೆ ಮಾಡ್ತಿದ್ರು ಅನ್ನುವುದನ್ನ ಪಂಜ ಮಂಗೇಶ್ವರಾಯರು ಬರೆದಿದ್ದಾರೆ. ನಂತರ ನಿಮಗೂ ಇನ್ನೂ ಒಂದು ಬರ್ತಾನೆ ನೋಡಿ, ಕೋಟಿ ಚೆನ್ನಯ್ಯರ, ಇದು ಸರ್ಕಾರ ಬಿಡುಗಡೆ ಮಾಡಿದಂತಹ ಪುಸ್ತಕ, ಕೋಟಿ ಚೆನ್ನಯ್ಯರ ಇದು ಪುಸ್ತಕ. ಅಲ್ಲಿ ನೋಡಿ ಅವರು ಕೊಡ್ತಾರೆ,
ಪಂಡೆನ ಪುಟ್ಟಣಗೊಂಜಿ ಅವೆ ಆಂಡು ಸೈನಗ ರಂಡು ಸಾವಾಂಡೆ ಆತ್ ಪಂಪುನ ಕೇನಗವುಲ ಅವಂಡನೆ ಮೆಗ್ಗಿನ ಕೊಳಲದ ಕಂಡುಡು ಪಾರು ಬನ್ನಗ ಆವಂಡನೆ ಮೆಗ್ಗಿಯ ಆಂಡನ ತೂಪಿ ಪೊರ್ತುಗು ಹೊಲೆಯನಲ್ಲಿಡು ಪಗಡಿ ಬೂರ್ದಾಡ ಅಯ್ಯೋ ಕತನೆ ರಾಮಕಾಲುನೆ ಬಲ್ಲಾಲೆ ಮೋನಿಗು ತೂಯನಾಡು ಕಡೆ ಕಣ್ಣಡು ಕೊಡಿಲು ದುಕ್ಕೋ ಒಂಜೆ ದತ್ತನ ಅಯ್ಯೋ ಬಲ್ಲಾಲಲೆ ಎಂಕ್ಲಿನ ಆವಂಡನೆ ಜಾತಿ ಭೇದ ತೂವೊಂದನೆ ಪಂಡೆ ನಾಯಕ ಎಂಕ್ಲಿಗೆ ಗರಡು ಕಟ್ಟಲೆ ಜಾತಿ ಭೇದ ತೂವೊಂದೆ ಗರಡು ಕಟ್ಟಲೆ ಗರಡು ಕಟ್ಟಾದ ಕಾಯಡಿತ್ತಿನ ಮಾಯ ಸೇರ್ನಗ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಪ್ರಾರ್ಥನೆ ಇದೆ. ಗರಡಿ ಕಟ್ಟಾದ ಕಾಯಡಿತ್ತಿನ ಮಾಯ ಸೇರ್ನಾಗ ಮಾಯಡೆಂಕಿಲೆಗೆ ನೇಮನೇರಿ ಕೊರೊಂದು ಬಲ್ಲೆಂದು ಒಂಜೆ ಬಂಡೇರಿ ನೆನೆತ್ತಿನಡೆ ನಿರ್ಮಿತ್ತಾಪ ನ್ಯಾಯಗೂ ಸಾರಥ್ಯಾಪೋ ಮಾಯಂಡೆಂಕಲು ನಮ್ಮಿನಗಳಿಗೆ ಇಂಪು ಕೊರೊಂದು ಎಂಕುಲು ಬರುವ ಪಂಡೆ ಬಾಲೆಲು ಬುಲೆ ಭಾಗ್ಯಗೂ ದಯರಕ್ಷಣೆ ಎಂಕುಲು ಕೊರುವ ಒಂಜೆ ಪಂಡಿರಿ ಆತ ಪಂಪಿನ ಕೇಂಡನ ಮೆಗ್ಯ ಓ ಅಣ್ಣ ಕೋಟಿ ಬೈದಂದು ಸೈನಗ ನಂಗೆ ರಂಡು ಸಾವು ಪುಟ್ಟನಗ ಒಂಜಿ ಅಮೆ ಆನ್ಲ ನೀಡಪ್ಪ ಬರ್ತ ಪಂಡಿನ. ಇದು ಪಾರದನದ ಒಂದು ಹೇಳ್ತಾ ಇದ್ದೀನಿ ನೋಡಿದ್ರಿ ಭಾವಾರ್ಥ. ಮರ್ಮಾಂಗಕ್ಕೆ ನಾಟಿದ ಬಾಣದಿಂದ ಕೋಟಿ ಬೈದರು ತನ್ನ ಅವಸಾನ ಸಂಯುಕ್ತ ಅರ್ಥೈಸಿಕೊಂಡರು. ಆ ಸಮಯದಲ್ಲಿ ಸನಿಯಕ್ಕೆ ಬಂದ ಸೋದರನಾದ ಚೆನ್ನಬೈದನು ತಾವು ಅವಳಿಗಳಾಗಿ ಹುಟ್ಟಿದೆವು, ನಮಗೆ ಹೆತ್ತ ಸೂತಕ ಒಂದಾಗಿರುವಾಗ ಸತ್ತ ಸೂತಕ ಎರಡಾಗುವುದೇ ಎಂದು ಉದ್ಗರಿಸಿದರು. ಕೃತ್ಯಕ್ಕೆ ಕಾರಣರಾದ ಬಳ್ಳಾರ ಮುಖವನ್ನು ನೋಡಿದರು. ಬಳ್ಳಾರರೇ ಕೋಟಿ ಚೆನ್ನರು ತಮಗೆ ಜಾತಿ ಭೇದ ನೋಡಿದ ನಮಗೆ ಗರಡಿ ಕಟ್ಟಿಸಿ ಎಂದರು. ನಮಗೆ ಗರಡಿ ಕಟ್ಟಿಸಿ ಈ ದೇಹದಲ್ಲಿರುವ ನಾವು ದೇಹ ತ್ಯಜಿಸಿ ನಾಗಬೆರ್ಮನ ಪಾದ ಸೇರಿದಾಗ ನಮಗೆ ನೇಮೋತ್ಸವವನ್ನು ಕೊಡುತ್ತಾ ಬನ್ನಿ, ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸುತ್ತೇವೆ, ನೆನೆಸಿದಲ್ಲಿ ನೆಲೆಯಾಗಿಸುತ್ತೇವೆ, ನ್ಯಾಯಕ್ಕೆ ಗೆಲುವು ತಂದು ಕೊಡುತ್ತೇವೆ, ನುಡಿದ ನ್ಯಾಯಕ್ಕೆ ಸಾರಥಿಯಾಗುತ್ತೇವೆ, ಕಾರಣಿಕದಲ್ಲಿ ಅದೃಷ್ಟರಾಗಿ ರಕ್ಷಣೆ ಕೊಡುತ್ತೇವೆ, ಬೆಲೆ ಭಾಗ್ಯಕ್ಕೆ ದಯ ರಕ್ಷಣೆ ನೀಡುತ್ತೇವೆ ಎಂದು ಹೇಳಿ ಕೋಟಿ ಬೈದರು ವೀರಾವಸಾನ ಹೊಂದರು. ತಕ್ಷಣದಲ್ಲಿ ತಮ್ಮ ಚೆನ್ನಯ ಬೈದನು ಹುಟ್ಟುವಾಗ ಅವಳಿಗಳಾಗಿ ಹುಟ್ಟಿದ ನಮಗೆ ಹೆತ್ತ ಸೂತಕ ಒಂದೇ ಆಗಿದ್ದು ಸತ್ತ ಸೂತಕ ಎರಡಾಗಬೇಕೆನ್ನುತ್ತಾ ನಾನು ಕೂಡ ನಿನ್ನ ಜೊತೆ ಬರ್ತೇನೆ ಅಂದರು. ಇದು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದಂತಹ ಪುಸ್ತಕದಲ್ಲಿ ಅದರಲ್ಲಿ ಕೂಡ ಇದೆ, ಅಲ್ಲಿ ಆಗಿದೆ, ಇಲ್ಲ ಅಂತ ಅಲ್ಲ. ನಮ್ಮ ಬಿಲ್ಲವರಿಗೆ ಒಂದು ರೀತಿಯ ಮಾರ್ಕೆಟಿಂಗ್ ಮಾಡಿದರು. ಇದು ಮೂಲಸ್ಥಾನ ಜನ್ಮಸ್ಥಾನ ಮಾರ್ಕೆಟ್ ಮಾಡಿ 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 ಅವರ ಎಲ್ಲ ಹಾಗೆ ಈಗ ದಿವಾಳಿ ಅದು ಇದನ್ನು ಪರಿಸ್ಥಿತಿ ಇಲ್ಲ, ಜಾಗವಿಲ್ಲ ಅವರಿಗೆ. ಇದು ಏನಾಗಿದೆ ನಿಮ್ಗೆ ಗೊತ್ತು ನೋಡಿ, ರಾಮಾಯಣದಲ್ಲಿ ಸೀತೆಯನ್ನು ಅಪಹರಣ ಮಾಡಲಿಕ್ಕೆ ರಾವಣ ಸನ್ಯಾಸ ರೂಪ ಇಟ್ಕೊಂಡು ಬಂದ. ಮಾರೀಚ ಜಿಂಕೆಯ ರೂಪದಲ್ಲಿ ಸ್ವರ್ಣ ಬಂದು ಸೀತೆಯನ್ನ ಎಳಿಬೇಕಲ್ಲ, ಕೊಂಡೋಗ್ಬೇಕಲ್ಲ, ಅದಕ್ಕೆ ಅವರು ರೂಪ ಮಾಡಿದೆ. ಇದು ಹಾಗೆ ಆಗಿದೆ. ಈ ನಮ್ಮ ಸೀತೆ ಆಗಿದ್ದರು ಬಿಲ್ಲವರು, ಸತ್ಯ ನಂಬುದೇ ಅವರು ಯಾವುದು ಇದಿಲ್ಲ. ಇವರು ಈ ಒಂದು ರೂಪದಲ್ಲಿ ಬಂದರು, ಕೋಟಿ ಜನರ ಮೂಲಸ್ಥಾನ ಜನ್ಮಸ್ಥಾನ ಅಂತ ಹೇಳ್ಕೊಂಡು ಅವರ ಮನಸ್ಸನ್ನೆಲ್ಲ ಸೆಳೆದು ಈ ಅಪಹರಣ ಮಾಡಿಕೊಂಡಾಗ ಹೋಗಿದ್ದಾರೆ. ಆದರೆ ಸೀತೆ ಯಾವತ್ತೂ ಪಾವಿತ್ರ್ಯ ಆಗಿಲ್ಲ. ಇವತ್ತು ಯಾರು ಏನಾಯಿತು ನಿಮ್ಗೆ ಗೊತ್ತಿದೆ, ಇದು ಆ ಪರಿಸ್ಥಿತಿ ಆಗುತ್ತೆ. ಈಗ ನಮ್ಮ ಬಿಲ್ಲವರು ಖಂಡಿತ ಹೆಚ್ಚಿಕೊಳ್ತಾರೆ. ನಾವು ಮಾಡಿದ್ದು ತಪ್ಪುಂತಾಗಿದೆ ಅವರಿಗೆ. ಎಷ್ಟೋ ಜನ ನಮಗೆ ಫೋನ್ ಮಾಡ್ತಾ ಇದ್ದಾರೆ, ಬಂಟವಾಡ್ರೆ ನಮ್ಗೆ ಈಗ ಅರ್ಥ ಆಗಿದೆ, ನೀವು ಹೇಳಿದ ನಂತರ ಜಾಗಕ್ಕೆ ಹೋದೆವು, ನೋಡುವಾಗ ಸತ್ಯ ಇದೆ, ಅಲ್ಲಿ ಗೆಜ್ಜೆಗಿರಿಯಲ್ಲಿ ಯಾವ ಕುರುಹುಗಳಿಲ್ಲ, ಒಂದೇ ಒಂದು ಕುರು ನೀವು ತೋರಿಸಿದ್ರೆ ನಾನು ಇದಕ್ಕೆ ರಾಜೀನಾಮೆ ಕೊಡ್ತೇನೆ. ನೋಡೋರು ಕೊಡ್ಲಿ, ಅವರು ಒಂದೇ ಒಂದು ಕುರುಗಳನ್ನ ಗೆಜ್ಜೆಗಿರಿ ನಂದ ಒಂದು ಕುರು ಕೊಟ್ರೆ ಮತ್ತೆ ಯಾವುದೇ ಪುಸ್ತಕದಲ್ಲಿ ಗೆಜ್ಜೆಗಿರಿ ನಂದನ ಬಿತ್ತಲಿದೆ ತೋರಿಸಿದ್ರೆ, ಈಗ ನೀವು ಒಂದು ಬರೆದ ಪುಸ್ತಕದಲ್ಲಿ ಗೆಜ್ಜೆಗಿರಿ ಬರೀಬಹುದು. 1900 ಸ್ವಾತಂತ್ರ್ಯ ಪೂರ್ವದಲ್ಲಿ ಬರೆದಂತ ಯಾವ ಪುಸ್ತಕ ಬೇಕಂತ ತಗೊಳ್ಳಿ, ತೋರಿಸಿ. ಅದಕ್ಕೆ ಬಿತ್ತಿಲಿಂದಲೇ ಹೆಸರು ಇರುವುದು. ಬಿತ್ತಿಲು ನಂದನ ಇತ್ತಲಿಂದ ಯಾವುದೋ ಗೊತ್ತಾ, ಪೆರುಮಾಳ ಬಳ್ಳಾಲರ 2 ಹೆಂಡತಿಯರಿಗೆ ತೋಟ ಮಾಡಿದಂತ ಅಲ್ಲಿದೆ ಪಡ್ವಾಲ, ಅದಕ್ಕೆ ನಂದನ ಇತ್ತಲು ಅಂತ ಇರುವುದು. ಅದು ಕೊಡವಲೆಯಲ್ಲಿ ಇರುವುದು, ಅಲ್ಲಿ ಅಲ್ಲ. ಅದು ಅರಮನೆ. ಪಂಚಮಂಗೇಶ್ವರ ಪುಸ್ತಕ ಓದಿ ಗೊತ್ತಾಗುತ್ತೆ ನಮ್ಗೆ ಏನಾಗಬೇಕಾಗಿಲ್ಲ. ಇವಾಗ ಅವರ ಡಿಸೆಂಡೆಂಟ್ಸ್ ಏನ್ ಹೇಳ್ತಾರೆ, ಅದು ಕೋಟಿ ಚೆನ್ನರ ಚರಿತ್ರೆ ಯಾವ ಪುಟಗಳಲ್ಲಿ ಇಲ್ಲ. ಅದಕ್ಕೆ ಹೆಸರು ಆ ಹೆಸರು ಒಂದು ದೇವೈದೇವಿ ಅಂದ್ರೆ ಸ್ವರ್ಣಗೇದೆಗೆ ಹುಟ್ಟಿದ್ದು ಹೂವೆ ತೋಟದಲ್ಲಿ. ಅದು ಮೂಲಸ್ಥಾನ ಅದೇ ಆಗಬೇಕು ಹೊರತು ಇಲ್ಲಿ ಬೇರೆ ಎಲ್ಲಿಯೂ ಆಗುವುದಿಲ್ಲ ಅದು. ಯಾಕಂದ್ರೆ ನಾನು ಹುಟ್ಟಿದ್ದು ಬಂಟ್ವಾಳ ತಾಲೂಕಿನ ಅಮುಟಾಡಿ ಗ್ರಾಮದ ಕಾಯರ್ಮಾರೆಂಬಲ್ಲಿ. ನನಗೆ ಈಗ 69 ವರ್ಷ ಆಯ್ತು, ನನ್ನ ಹುಟ್ಟಿದದು. ಆದರೆ ನನ್ನ ಮೂಲ ಸ್ಥಾನ, ನನ್ನ ತಾಯಿ ಹುಟ್ಟಿದ್ದು ಬಂಟ್ವಾಳ ತಾಲೂಕಿನ ಶಂಭೂರಿನ ಬಾವ ಅಂತಿದೆ, ಶಂಭೂರು ಬಾವ. ಅಲ್ಲಿ ಇವತ್ತಿಗೂ ನಾನು ಅಲ್ಲಿ ವರ್ಷಕ್ಕೆ 2 ಸಲ ಹೋಗ್ತೇನೆ. ಒಂದು ನಾಗ ದೇವರ ಕೆಲಸಕ್ಕೆ, ಮತ್ತೊಂದು ದೈವದ ಕೆಲಸಕ್ಕೆ. ಮಾರ್ಚ್ 20ಕ್ಕೆ ಅಲ್ಲಿ ಹೋಗ್ತೇನೆ, ಮತ್ತು ಸುಬ್ರಹ್ಮಣ್ಯ ಷಷ್ಠಿಯ ಮೊದಲ ದಿವಸದ ಪಂಚಮ ದಿವಸ ಅಲ್ಲಿ ಹೋಗ್ತೇನೆ. ಅದು ನನ್ನ ಹಿರಿಯವರ ಮೂಲ ಸ್ಥಾನ. ನಾನು ಇಲ್ಲಿಯೇ ಇದ್ದೇನೆ ಅಂತ ಹೇಳಿ 69 ವರ್ಷಗಳಲ್ಲಿ ಬಂಟ್ವಾಳದಲ್ಲಿ ನಾನು ಇದ್ದೇನೆ, ಅದು ಮೂಲ ಸ್ಥಾನ ಆಗುವುದಿಲ್ಲ. ಹಾಗೆ ಕೋಟಿ ಚೆನ್ನಯ್ಯರ ತಾಯಿ ಹುಟ್ಟಿದ ಅದು ಬಟ್ಟೆಯಲ್ಲಿ ಸಿಕ್ಕಿದ್ದು ಹೇಳ್ತಾರೆ, ಅದು ಹುಟ್ಟಿದಲ್ಲಿ ಅಲ್ವಾ, ಕುವೆತೋಟದಲ್ಲೇ ಹುಟ್ಟಿದ್ದು, ಬೆಜತ್ತಿನಾರನ ಮನೆಯಲ್ಲಿ ಹುಟ್ಟಿದ್ದು, ಓಪತಿ ದಂಪತಿಯ ಮನೆಯಲ್ಲೇ ಹುಟ್ಟಿದ್ದು ಹೊರತು ಬೇರೆ ಎಲ್ಲಿ ಹುಟ್ಟಿಲ್ಲ. ಅಲ್ಲಿಂದ 11 ವರ್ಷ ಆಗುವಾಗ ಅವರಿಗೆ ಆ ಒಂದು ಋತುಮತಿ ಆಗುವ ಒಂದು ಮದುವೆ ಆಗದಿದ್ದರೆ ಕಾಡಿಗೆ ಬಿಡಬೇಕು ಅನ್ನುವಂಥ ಅದು ಹೋಯ್ತು ಅಷ್ಟೇ. ಆದ್ರೆ ಮೂಲ ಅದೇ ಅಲ್ವಾ, ದಟ್ ಇಸ್ ದ ಅಷ್ಟೇ ಬಿಟ್ಟು ಬೇರೆ ಯಾವುದೇ ನಮ್ದಿಲ್ಲ. ಮೂಲ ಸ್ಥಾನ ಇರಲಿ, ಅಲ್ಲೇ ಇರಬೇಕು, ಅದು ಜನ್ಮಸ್ಥಾನ ಇಲ್ಲೇ ಇರಬೇಕು.
ಬೇರೆ ಏನು ಮಾಡಿದ್ರು ನಮ್ದು ಅಬ್ಜೆಕ್ಷನ್ ಇಲ್ಲ. ಅಲ್ಲ, ಈಗ ಇರುವಂತ ಡಿಸೆಂಡೆಂಟ್ಸ್ ಏನ್ ಹೇಳ್ತಾರೆ, ಎಲ್ಲಿ ಅವರ ಡಿಸೆಂಡೆಂಟ್ಸ್, ಅವ್ರಿಗೊಂದು ಡಿಸೆಂಡೆಂಟ್ಸ್ ಅಂತ ಇರುತ್ತೆ. ನಿಮ್ಮ ಅನುಭವಕ್ಕೆ ಸಾಯನ ವೈದ್ಯನ ಹೆಂಡತಿ ಹೆಸರು ಸೋಮಮ್ಮ, ಅವರಿಗೆ ಮಕ್ಕಳಿಲ್ಲ ಅಲ್ವಾ? ಬರೆದಿದೆ ಸೋಮಮ್ಮ, ಅವರಿಗೆ ಮಕ್ಕಳಿಲ್ಲ ಅಲ್ಲಿ ಅದು ಮುಗಿತ ಸಂತಾನ. ಸಾಯನ ವೈದ್ಯನ ತಂಗಿ ಒಬ್ಬಳಿದ್ಲು ದೇವದಿ, ಅವಳಿಗೆ ಅವಳು ಮಗಳಿದ್ಲು ಕಿನ್ನಿದಾಗ, ಅದು ಪಂಜದಲ್ಲಿ ಅವರ ಮನೆ ಇತ್ತು, ಅವರಿಗೂ ಮಕ್ಕಳಾಗಿಲ್ಲ. ಹಾಗಿದ ಮೇಲೆ ಅವರ ಸಂತಾನ ಯಾವುದಿಲ್ಲಲ್ಲ ನೋಡಿ. ಸುಮಾರು 160 ವರ್ಷಗಳ ಹಿಂದೆ, ಇದು ನಾನು ಜಸ್ಟ್ ನಿಮಗೆ ಹೇಳೋದು, ಅದರಲ್ಲಿ ಅವರು ಬರೋದಿಲ್ಲ ಇವರಿಗೆ. ಈಗ ಅದಕ್ಕೆ ಚಿತ್ತರಂಜನರಿಗೆ ಗೊತ್ತಾಯ್ತು, ಇದು ನಾನು ನಾಳೆ ನಮ್ಮ ಸಮಾಜಕ್ಕೆ ಮುಖ ತೋರಿಸಲಿಕ್ಕೆ ಆಗುದಿಲ್ಲ, ಹಾಗೆ ಕೈ ಮುಗಿದು ಅವರು ರಾಜೀನಾಮೆ ಕೊಟ್ಟು ಈ ಹೊರಗೆ ಬಂದಿದ್ದಾರೆ. ಗೊತ್ತಾ ನಿಮಗೆ ಇದು? ಅದಕ್ಕೋಸ್ಕರ ನಾನು ಹೇಳ್ತಿದ್ದೆ, ಇದು ಸಂಪೂರ್ಣ ಒಂದು ಸಮಾಜಕ್ಕೆ ಮೋಸ ಮಾಡಿದವರು. ಅಂದ್ರೆ ಚಂದುಗಿಡಿಯ ಬುದ್ಧಿಯನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಕೋಟಿ ಚೆನ್ನೈರ ಬುದ್ಧಿ ಪ್ರಯೋಗ ಮಾಡ್ತಿದ್ರೆ ಇದಾಗ್ತಿರ್ಲಿಲ್ಲ. ಚಂದುಗುಡಿಯ ಬುದ್ಧಿಯನ್ನು ಪ್ರಯೋಗ ಮಾಡಿದರ ಪರಿಣಾಮವಾಗಿ ಇವತ್ತು ಇಂಥ ಒಂದು ಗೊಂದಲ ಆಗಿದೆ. ಅದಕ್ಕೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅದಕ್ಕೆ ನೀವು ಹೇಳಿದ ಕಾರಣ ನಮಗೆ ಇಲ್ಲ, ನಾನು ಹೇಳ್ತಿರ್ಲಿಲ್ಲ, ಗೆದ್ದಿಗೆ ಸುದ್ದಿ ತೆಗಿತಿರ್ಲಿಲ್ಲ. ಅವರು ಸುಮ್ಮನೆ ಮಾಡಿದ್ರು. ಅಂದ್ರೆ ಕೋಟಿ ಚೆನ್ನೈಯರು ಅವರು ಪವರ್ಫುಲ್, ಇದು ಕೋಟಿ ಚೆನ್ನೈರೇ ಮಾಡಿಸಿದ್ದು. ಈಗ ನಾನಲ್ಲಿ ಸತ್ಯ ಹೇಳಿದ್ದೇನೆ, ಈಗ ನಾನು ಕೋಟಿ ಚೆನ್ನೈರೇ ಯಾಕಂದ್ರೆ ನನ್ನ ಹೆಸರನ್ನ ಈ ರೀತಿ ಇವರು ಮಾಡ್ತಾ ಇದ್ರೆ ಇವರು ಅಲ್ಲಿ ಇರುವುದು ಯೋಗ್ಯರಲ್ಲ ಅಂತ ಅನ್ಕೊಂಡು ಇದೆಲ್ಲ ಸ್ಟಾರ್ಟ್ ಆಗಿದೆ. ಈಗ ನೋಡಿ, ನಾನು ಇದೆಲ್ಲ ಹೇಳಿದ್ದೀನಿ, ಇವರು ಹೇಳಿದ್ರು ನಮಗೆ ಇರ್ತಾರೋ, ನಾನು ಬಹಳ ಪ್ರಯತ್ನ ಮಾಡಿದ್ದೀನಿ, ಜಯಸ್ವರ್ಣ ಹೇಳಿದ್ದೀನಿ, ಸಂಬಂಧಪಟ್ಟು ಹೇಳಿದ್ದೀನಿ, ಎಲ್ಲರೂ ನೋಡಿದ್ರು. ಆದ್ರೆ ಕಡೆಗೆ ಹೇಳಿದ್ರು ಅವ್ಲಾಡು ಮೂಲಾಡು ಎಟ್ಟೆತ್ತ ಅಂತ ಹೇಳಿದ್ರು. ನಾನೇನ್ ಮಾಡೋದು? ಇದು ಅವನು ಅಪ್ಪ ಇವನು ಅಪ್ಪ, ಅವನು ಅಮ್ಮ ಇವನಮ್ಮ ಅಂತ ಹೇಳಿದ್ರೆ ನಾನು ಅಪ್ಪ ಯಾವ ಅಪ್ಪನ ಅಂತ ಹೇಳೋದು ನಾನು? ಇದು ಪ್ರಶ್ನೆ. ಅದಾಗಬಾರದು. ಅಪ್ಪ ಒಬ್ಬನೇ, ತಾಯಿ ಒಬ್ಬಳೇ, ಅದು ನೀನು ಅಪ್ಪ ಅಂತ ಒಪ್ಕೋ, ಇದನ್ನು ಅಪ್ಪ ಅಂತ ಒಬ್ಬಳೆ, ಅದು ನನ್ನಿಂದ ಆಗ್ತದ? ಅದಾಗೋದಿಲ್ಲ. ಅದು ಪ್ರಶ್ನೆ. ಈಗ ಎಸ್ ಬೇರೆ ಏನಿದೆಯಾ? ಇಲ್ಲ. ಧನ್ಯವಾದಗಳು.